ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ವೀಕ್ಷಕರೇ, MK ವಿಜಯ್ ಕುಮಾರ್ ಅವರನ್ನು ಇವತ್ತು ಈ ಒಂದು ಸಂದರ್ಭದಲ್ಲಿ ಸಂವಾದಕ್ಕೆ ಕರೆಯುವುದಕ್ಕೆ ಕೂಡ ಬಹುಮುಖ್ಯವಾದ ಕಾರಣ ಇದೆ. ಈಗಾಗಲೇ ಅವರ ಅಭಿಮಾನಿಗಳಿಗೆಲ್ಲ ಅದು ಗೊತ್ತಿರುವಂಥದ್ದು ಕೂಡ. MK ವಿಜಯ್ ಕುಮಾರ್ ಅವರು ಮಿಜಾರ್ ಕನಕಬೆಟ್ಟು ವಿಜಯ್ ಕುಮಾರ್ ಅವರು ಕಾರ್ಕಳದಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿದವರು. ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಆದಂಥ ಹಿರಿಯ ವಕೀಲರು. ನಾನು ಸಮಸ್ತ ಕರಾವಳಿಯ ಮತ್ತು ಮಲೆನಾಡು ಪ್ರಾಂತ್ಯದ ಮತ್ತು ಈ ಒಂದು ಶೋವನ್ನು ದೇಶ ವಿದೇಶಗಳಲ್ಲಿ ಫೇಸ್ಬುಕ್ ಮೂಲಕ ನೋಡ್ತಾ ಇರುವಂಥ ವೀಕ್ಷಕರ ಪರವಾಗಿ ಮತ್ತು ಅವರ ಅಭಿಮಾನಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಹಿರಿಯರಾಗಿರುವಂಥ ವಕೀಲರಾಗಿರುವಂಥ MK ವಿಜಯ್ ಕುಮಾರ್ ಅವರನ್ನು ಸರ್ ನಿಮ್ಮನ್ನು ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇನೆ. ಅಭಿನಂದನೆಗಳು, ಕೃತಜ್ಞತೆಗಳು. ಎಸ್ 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 ವೀಕ್ಷಕರೇ, ಈ ಬಾರಿ ಕರ್ನಾಟಕ ಸರ್ಕಾರ ಮೊನ್ನೆಯಷ್ಟೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭವು ನವೆಂಬರ್ 7ರಂದು ಬೆಂಗಳೂರಿನಲ್ಲಿ ನಡೆಯಲಿಕ್ಕೆ ಉಂಟು. ಈ ಬಾರಿ ನ್ಯಾಯಾಂಗ ವೃತ್ತಿ ಅಥವಾ ಕ್ಷೇತ್ರದಲ್ಲಿ ಇಬ್ಬರನ್ನು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿರುವಂಥದ್ದು. ಒಬ್ಬರು ಹಿರಿಯರಾಗಿರುವಂಥ MK ವಿಜಯ್ ಕುಮಾರ್ ಅವರು, ಜೊತೆಗೆ ಇನ್ನೊಬ್ಬರು KN ಭಟ್ ಅವರು ಸುಪ್ರೀಂ ಕೋರ್ಟ್ನಲ್ಲೇ ಹಿರಿಯ ನ್ಯಾಯವಾದಿಗಳಾಗಿದ್ದಾರೆ. ಸೊ MK ವಿಜಯ್ ಕುಮಾರ್ ಅವರು ಕಳೆದ 52 ವರ್ಷಗಳಿಂದ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇರುವವರು ಮತ್ತು ಬಹುಮಂದಿಗೆ ಗೊತ್ತು ಅವರ ಇಬ್ಬರು ಪುತ್ರರು ಸುವ್ರತ್ ಮತ್ತು ವಿಪುಲ್ ತೇಜ್ ಅವರು ಕೂಡ ಅದೇ ವೃತ್ತಿಯಲ್ಲಿ, ಅಂದರೆ ತಂದೆಯನ್ನೇ ಅನುಸರಿಸಿಕೊಂಡು ಬಂದು ಅದೇ ವೃತ್ತಿಯಲ್ಲಿ ವಕೀಲ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ನಾನು ಈ ಒಂದು ವಕೀಲ ವೃತ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹೇಳುವ ಸಂದರ್ಭದಲ್ಲಿ ಒಂದು ನೆನಪು ಮಾಡಬೇಕಾದ ವಿಚಾರ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ವಕೀಲರು ಅಥವಾ ನ್ಯಾಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರು ಸ್ವಲ್ಪ ಈ ರೀತಿಯ ಒಂದು ಜನಪ್ರಿಯತೆಯ ಹಿಂದೆ ಎಲ್ಲ ಅವರು ಅಷ್ಟು ಓಡಾಡೋದಿಲ್ಲ. ಅವರ ವೃತ್ತಿಯಲ್ಲೇ ಅವರು ತೊಡಗಿಸಿಕೊಂಡು ಅವರು ಭಾಗಿದಾರರಾಗಿ ತುಂಬ ಕಮಿಟೆಡ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕ್ಷೇತ್ರದ ಅವರಿಗೆ ಕ್ಲೈಂಟ್ಸ್ಗಳು ಇರ್ತಾರೆ, ಅವರ ಪರವಾಗಿ ಕೆಲಸ ಮಾಡೋದು. ಯಾಕಂದರೆ ಪ್ರತಿನಿತ್ಯವೂ ಯಾಕಂದರೆ ಅವರಿಗೆ ನಿವೃತ್ತಿ ಅನ್ನುವುದು ಇರೋದಿಲ್ಲ. ಎಷ್ಟು ತನಕ ಅವರಿಗೊಂದು ಮನಸ್ಸು ಮತ್ತು ದೇಹದಲ್ಲಿ ಶಕ್ತಿ ಇರ್ತದೆ, ಅಷ್ಟು ಸಮಯ ಅಷ್ಟು ವಯಸ್ಸನ್ನಾಗೋ ತನಕ ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಈ ಹಿಂದೆ ಸುಮಾರು 20-25 ವರ್ಷಗಳ ಹಿಂದೆ ಇದೇ ಒಂದು ಹಿರಿಯ ವಕೀಲರಾಗಿರುವಂಥ ಮಂಗಳೂರಿನ ಎಲ್ಯಣ್ಣ ಪೂಜಾರಿ ಅವರಿಗೆ ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು. ಈಗ ನಾವು ಈ ಒಂದು ಕರಾವಳಿ ಭಾಗವನ್ನು ಮಂಗಳೂರು, ಉಡುಪಿ ಎಲ್ಲ ಹೋಲಿಕೆ ಮಾಡಿ ನೋಡುವಾಗ ಆ ನಂತರದ ದಿನಗಳಲ್ಲಿ ನ್ಯಾಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರ ಪರವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು ಇವತ್ತು ನಮ್ಮ ಮಿಜಾರ್ ಕನಕಬೆಟ್ಟು ವಿಜಯ್ ಕುಮಾರ್ ಅವರಿಗೆ. ವಿಜಯ್ ಕುಮಾರ್ ಅವರು ಕೇವಲ ನ್ಯಾಯಾಂಗ ಅಥವಾ ಕಾನೂನು ಅಥವಾ ವಕೀಲರಾಗಿ ಅಷ್ಟೇ ಸೀಮಿತರಾದವರು ಕೂಡ ಅಲ್ಲ. ರಾಜಕೀಯದಲ್ಲಿ ಕೂಡ ಹಿಂದಿನಿಂದಲೂ ತೊಡಗಿಸಿಕೊಂಡವರು, ಜನಸಂಘದಿಂದ ಕಾಲದಿಂದಲೂ ಮುಖ್ಯವಾಗಿ ಬಿಜೆಪಿಯಲ್ಲಿ ತೊಡಗಿಸಿಕೊಂಡವರು, ಸಕ್ರಿಯರಾಗಿದ್ದವರು. ಜೊತೆಗೇನೆ ರಾಜಕೀಯ ವಕೀಲ ವೃತ್ತಿಯ ಜೊತೆಗೇನೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ತುಂಬ ಆಸಕ್ತಿಯಿಂದ ಪಾಲ್ಗೊಳ್ತಾ ಇದ್ದವರು. ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಅಥವಾ ಕನ್ನಡ ಸಂಘಟನೆಗಳಿರ್ಬೋದು, ಅವರ ಜೊತೆಗೆಲ್ಲ ಅವರಿಗೊಬ್ಬರು ಪ್ರೋತ್ಸಾಹಕರಾಗಿ ಕೆಲಸ ಮಾಡಿದವರು. ಜೊತೆಗೆ ಸ್ವಾಭಾವಿಕವಾಗಿ ಅವರ ವೃತ್ತಿಯ ಸಂದರ್ಭದಲ್ಲಿ ಮಂಗಳೂರು ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು. ಮಂಗಳೂರು, ಮೂಡಬಿದ್ರೆ, ಕಾರ್ಕಳ, ಬೆಂಗಳೂರು ಹೈಕೋರ್ಟ್ ಸೇರಿದಂತೆ ಎಲ್ಲ ಕಡೆ ಅಥವಾ ಎಲ್ಲ ಸ್ತರದ ನ್ಯಾಯಾಲಯಗಳಲ್ಲಿ ಇವತ್ತು MK ವಿಜಯ್ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಸಮಾಜದ ಬೇರೆ ಬೇರೆ ಸ್ತರದ ಜನರ ಪರವಾಗಿ, ಅದು ಕೃಷಿಕರಿರ್ಬೋದು, ಭೂ ಹಿಡುವಳಿದಾರರಿರ್ಬೋದು, ಗಣಿದಾರರಿರ್ಬೋದು, ಇವರೆಲ್ಲ ಪರವಾಗಿ ಅಥವಾ ನೊಂದವರ ಪರವಾಗಿ ಕೆಲಸ ಮಾಡ್ತಾ ಇರುವವರು. ಇವತ್ತು ನಾನು ಯಾಕಂದರೆ ಒಂದು ರಾಜ್ಯೋತ್ಸವದ ಈ ಒಂದು ಪ್ರಶಸ್ತಿ ಪಡೆದಂಥ ಸಂಭ್ರಮದಲ್ಲಿ ಅವರನ್ನು ಮಾತುಕತೆಗೆ ಕರೆಯುವ ಸಂದರ್ಭದಲ್ಲಿ ಅದರ ಜೊತೆಗೆ ನಾವೊಂದು ಸಂಭ್ರಮವನ್ನು ಹಂಚಿಕೊಳ್ಳುವ ಜೊತೆಗೇನೆ ಕಾನೂನಿನ ವಿಚಾರವಾಗಿ, ಕಾನೂನಿನ ಹಿನ್ನೆಲೆಯಲ್ಲಿ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಅಥವಾ ಒಂದು ಪರ್ಟಿಕ್ಯುಲರ್ ಒಂದು ವಿಚಾರದ ಮೇಲೆ ಸಂವಾದ ನಡೆಸಬೇಕು ಅನ್ನೋ ವಿಚಾರವನ್ನು ಅವ್ರ ಜೊತೆಗೆ ಮಾತಾಡಿದಾಗ ನಾವು ಬಹುಮುಖ್ಯವಾಗಿ ಮಹಿಳೆ ವಿಚಾರವಾಗಿ, ಮಹಿಳೆ ಮತ್ತು ಕಾನೂನನ್ನು ವಿಚಾರವಾಗಿ ನಾವು ಮಾತಾಡಲಿಕ್ಕಿದ್ದೇವೆ. ಅದರಲ್ಲಿ ಕೂಡ ಬಹುಮುಖ್ಯವಾಗಿ ಹಿಂದೂ ಸೆಕ್ಷನ್ ಆ್ಯಕ್ಟ್, ಹಿಂದೂ ತರದಾಯಿತ್ವ ಆ್ಯಕ್ಟ್ನಲ್ಲಿ ಮಹಿಳೆ ಅಥವಾ ಮಹಿಳೆಗಿರುವಂಥ ಹಕ್ಕು ಬಾಧ್ಯತೆಗಳ ವಿಚಾರವಾಗಿ ನಾವು ಇವತ್ತು ಮಾತಾಡ್ತೇವೆ. ಆಮೇಲೆ ಭೂ ಹಿಡುವಳಿದಾರರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ಮಾತಾಡಲಿಕ್ಕಿದೆ. ಇದು ಸರ್ ವಿಜಯ್ ಕುಮಾರ್ ಸರ್, ಇದು ಈ ಒಂದು ಸಂದರ್ಭದಲ್ಲಿ ಈಗ ಪ್ರಶಸ್ತಿಗೆ ನಿಮ್ಮ ಹೆಸರನ್ನು ಸರ್ಕಾರ ಪ್ರಕಟಣೆ ಮಾಡಿದೆ.
ನಿಮ್ಮ ಸಂಭ್ರಮವನ್ನು ನೀವು ಯಾವ ರೀತಿ ಹಂಚಿಕೊಳ್ತೀರಿ, ಏನು ಹೇಳ್ಬೇಕಂತ ಬಯಸ್ತೀರಿ? ಈ ಪ್ರಶಸ್ತಿ ಅನಿರೀಕ್ಷಿತವಾಗಿ ಅನಪೇಕ್ಷಿತವಾಗಿ ಬಂದಿದೆ. ನನಗೆ ಈ ಪ್ರಶಸ್ತಿ ಬರ್ತದೆ ಅನ್ನುವ ಪೂರ್ವ ಸೂಚನೆ ಎಲ್ಲಿಯೂ ಇರಲಿಲ್ಲ. ಆದ್ದರಿಂದಾಗಿ ನನಗೆ ಈ ಪ್ರಶಸ್ತಿ ಬಂದಿರುವುದಕ್ಕಿಂತಲೂ ನನ್ನ ಹಿತೈಷಿಗಳಿಗೆ, ನನ್ನ ಮಿತ್ರರಿಗೆ, ನನ್ನ ಕಕ್ಷಿಗಾರರಿಗೆ, ನನ್ನೊಡನೆ ಒಡನಾಟ ಮಾಡಿದ ಸುಮಾರು 50 ವರ್ಷದ ಸಂಬಂಧ ಇದ್ದವರಿಗೆ ನನಗಿಂತ ಜಾಸ್ತಿ ಸಂತೋಷ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಏಕೆಂದರೆ 2.5 ದಿವಸದಿಂದ ಪುರುಸೊತ್ತಿಲ್ಲದ ಅಭಿನಂದನೆಗಳು, ಪೂರ್ವ ಅಭಿನಂದನೆ ಒಂದು ಪ್ರವಾಹವೇ ಬರ್ತಾ ಇದೆ, ನೆನಪಾಗ್ತಾ ಇದೆ. ಎಲ್ಲರೂ ಕೂಡ ನನ್ನನ್ನು ಅಭಿನಂದಿಸಿದ್ದಾರೆ. ಆದರೆ ಈ ಪ್ರಶಸ್ತಿಗಿಂತಲೂ ಮುಖ್ಯವಾಗಿ ನನ್ನ 50 ವರ್ಷದ ಜೀವನದಲ್ಲಿ ಈ ವೃತ್ತಿ ನನಗೆ ಸಂಪೂರ್ಣ ತೃಪ್ತಿಯನ್ನು ಕೊಟ್ಟಿದೆ. ಇದರಲ್ಲಿ ಸಂಪೂರ್ಣ ಮುಳುಗಿ ಹೋಗಿ ರಾಜಕೀಯದಲ್ಲಿ ಅಗತ್ಯ ಬಿದ್ದಾಗ ಮಾತ್ರ ನಾನು ರಾಜಕೀಯ ಮಾಡುತ್ತಾ, ಅಂದರೆ ಚುನಾವಣೆಯ ಸಮಯದಲ್ಲಿಯೇ ಹೆಚ್ಚು, ಉಳಿದ ಸಮಯದಲ್ಲಿ ನಾನು ಸುಮಾರು 4 ಸಲ ನಮ್ಮ ಪಕ್ಷದಿಂದ ಯಾರೂ ಕೇಳದಿರುವಂತಹ ಸಮಯದಲ್ಲಿ ಅಜ್ಞಾತವಾಸವನ್ನು ಅನುಭವಿಸುತ್ತಿರುವ ವಿಪಕ್ಷಗಳ ಕಾಲದಲ್ಲಿ ನಾನು ಚುನಾವಣೆಗೆ ನಿಂತೆ. ಮತ್ತೆ ನನಗೆ ವೃತ್ತಿ ಜೀವನವೇ ಹೆಚ್ಚು ಸುಖವನ್ನು ಕೊಡುವಂಥದ್ದು, ತೃಪ್ತಿಯನ್ನು ಕೊಡುವಂಥದ್ದು. ಮಾತ್ರ ವೃತ್ತಿ ಜೀವನದ ಮೂಲಕ ನಾನು ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ. ಸಮಾಜದ ಎಲ್ಲರೂ ಕೂಡ ನಮ್ಮಲ್ಲಿ ಅವರವರ ಸಮಸ್ಯೆಗಳನ್ನು ಹಿಡ್ಕೊಂಡು ಬರ್ತಾರೆ. ಒಂದು ನಗರ ಸಭೆ ಇರಬಹುದು, ಪಂಚಾಯತ್ ಇರಬಹುದು, ಅಥವಾ ಒಂದು ಸಂಸ್ಥೆ ಇರಬಹುದು, ಅವರಿಗೂ ಸಮಸ್ಯೆಗಳಿವೆ, ವ್ಯಕ್ತಿಗಳಿಗೂ ಸಮಸ್ಯೆಗಳಿವೆ, ಕಾನೂನಿನ ಸಮಸ್ಯೆಗಳು, ತೊಡಕುಗಳು. ಅವನ್ನು ನಿವಾರಿಸುವಂತಹ ಕಾರ್ಯಕ್ರಮ ನಮ್ಮದು. ಯಾರೇ ಬರಲಿ, ಡಾಕ್ಟರ್ ಹತ್ರ ಆರೋಗ್ಯದ ಬಗ್ಗೆ ಹೇಗೆ ಹೋಗುತ್ತಾರೋ ಹಾಗೆಯೇ ಜೀವನದ ಸಮಸ್ಯೆಗಳು, ಅವುಗಳ ಬಗ್ಗೆ ಹುಟ್ಟಿನಿಂದ ಸಾಯುವವರೆಗೆ ಈ ಲೀಗಲ್ ಪ್ರಾಬ್ಲಮ್ಸ್ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು ಬಂದಾಗಲೆಲ್ಲ ನಾವು ಅದಕ್ಕೆ ಸಮರ್ಪಕವಾದಂತಹ ಪರಿಹಾರ, ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುತ್ತಾ ನಾನು ಅದರಲ್ಲಿ ಸಮೃದ್ಧಿ, ಸಂತೃಪ್ತಿ ಎಲ್ಲವನ್ನೂ ಪಡೆದಿದ್ದೇನೆ. ಅದರಿಂದಾಗಿ ಈ ಪ್ರಶಸ್ತಿಗಿಂತಲೂ ನನ್ನ ಕಕ್ಷಿಗಾರರು ಒಂದು ಅವರ ಕಷ್ಟದ ಕಾಲದಲ್ಲಿ ನಾವು ಅವರನ್ನು ಆ ಕಷ್ಟದ ಕಾಲದಿಂದ ಮೇಲೆತ್ತುವ ಪ್ರಯತ್ನದಲ್ಲಿ ನಾವು ಸಾರ್ಥಕ್ಯವನ್ನು ಪಡೆದರೆ ಆಗುವ ಸಂತೋಷ ಇದಕ್ಕಿಂತ ದೊಡ್ಡ ಸಂತೋಷ ಅಂತ ಹೇಳಿ ನಾನು ಬಹಳ ಸಿನ್ಸಿಯರ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರಶಸ್ತಿ ಏನು ಬರ್ತದೆ ಹೋಗ್ತದೆ, ಪ್ರಶಸ್ತಿಗಾಗಿ ಎಂದೂ ನಾವು ಕೆಲಸ ಮಾಡಬಾರ್ದು, ಮಾಡಿಲ್ಲ ಕೂಡ. ಅದರಿಂದಾಗಿ ಪ್ರಶಸ್ತಿಯಲ್ಲಿ ನನಗೆ ನಂಬಿಕೆ ಇಲ್ಲ. ಆದರೂ ಕೂಡ ಈ ಸಲದ ಪ್ರಶಸ್ತಿಯನ್ನು ಅತ್ಯಂತ ವಿನಯಪೂರ್ವಕವಾಗಿ ನಾನು ಸ್ವೀಕರಿಸ್ತೇನೆ. ಮತ್ತು ಇದಕ್ಕೆ ಯಾರು ಕಾರಣ ಆಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಬಾರಿ 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 ಒಂದು ವಿನಯವಂತಿಕೆ, ಸಜ್ಜನಿಕೆಯ ಮಾತುಗಳನ್ನು ಹೇಳಿದ್ದೀರಾ ಸರ್. ತುಂಬ ಏನೋ ಗ್ರೇಟ್ ಅಂತ ಹೇಳಬೇಕು. ನಿಮ್ಮ ವಯಸ್ಸು, ನಿಮ್ಮ ಅನುಭವ, ಅಷ್ಟೊಂದು ಏನು ಅನುಭವ ಇದೆ ನಿಮ್ಮಲ್ಲಿ. ಮತ್ತು ಅರ್ಹರು ಕೂಡ ಇದ್ದೀರಿ ನ್ಯಾಯಾಂಗ ಕ್ಷೇತ್ರದಲ್ಲಿ. ಏನು 52 ವರ್ಷ ನಿರಂತರವಾಗಿ ಸೇವೆ ಮಾಡೋದು, ಕಾರ್ಯನಿರ್ವಹಿಸೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ರಾಜಕಾರಣಿಗಳು ಅವರ ಹಿನ್ನೆಲೆ ಯಾವುದಂತ ಕೇಳಿದರೆ ಅವರ ವಕೀಲ ವೃತ್ತಿಯೇ ಮಾಡಿಕೊಂಡು ಬಂದವರು ಇರ್ತಾರೆ. ಬಟ್ ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿದಾಗ ವಕೀಲ ವೃತ್ತಿಯನ್ನು ಬಿಟ್ಟು ಬಿಡ್ತಾರೆ, ಅಥವಾ ಏನು ರಾಜಕೀಯದಲ್ಲಿ ಫುಲ್ ಟೈಮ್ ಆಗ್ತಾರೆ. ಬಟ್ ನೀವು ಹೇಳಿದ್ರಲ್ಲ, ನಾನು ನಿರಂತರವಾಗಿ ರಾಜಕೀಯ ಏನು ಈ ಒಂದು ವಕೀಲ ವೃತ್ತಿಯನ್ನೇ ಮಾಡಿಕೊಂಡು ಬಂದವನು ಅಂತ. ರಾಜಕೀಯ ಒಂದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಅಂತ. ಸರ್, ಈಗ ಒಂದು ನಾನು ಒಂದು ಹೇಳಲಿಕ್ಕೆ ಕೂಡ ಹೇಳಬೇಕಾಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ನ ಒನ್ ಆಫ್ ದ ಏನು ನ್ಯಾಯಮೂರ್ತಿಗಳಾಗಿರುವಂಥ ಜಡ್ಜ್ ಆಗಿರುವಂಥ ಅಬ್ದುಲ್ ನಜೀರ್ ಅವರು ಕೂಡ ಬಹುಶಃ ನಿಮ್ಮ ಶಿಷ್ಯ ಬಳಗದವರೇ. ಖಂಡಿತ ಇವತ್ತಿಗೂ ಕೂಡ ನಾವು ಸಂಪರ್ಕದಲ್ಲಿದ್ದೇವೆ. ನನ್ನ ಮೇಲೆ ತುಂಬ ಅಭಿಮಾನ, ಮತ್ತು ನನಗೆ ಅದಕ್ಕಿಂತ 100 ಮಡಿ ಅಭಿಮಾನ ನಮ್ಮ ನಜೀರ್ ಸಾಹೇಬ್ರ ಮೇಲೆ ಇದೆ. ಬಹಳಷ್ಟು ಹಿಂದೆ ನನ್ನ ಆಫೀಸ್ನಲ್ಲಿ ನನ್ನೊಡನೆ ಅವರು ವೃತ್ತಿ ಜೀವನ ಪ್ರಾರಂಭಿಸಿ, ನನ್ನ ಆಫೀಸ್ನಲ್ಲಿ ಪ್ರಾರಂಭಿಸಿದರು. ಮತ್ತೆ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಅವರ ಮಾವನ ಆಫೀಸ್ನಲ್ಲಿ ಮತ್ತು ಹಿರಿಯರಾದಂತಹ ಶ್ರೇಷ್ಠ ವಾದಿಗಳ ಆಫೀಸ್ನಲ್ಲಿ ಕೆಲಸ ಮಾಡಿದರು. ತಾರಕ ರಾಮ್ ಮತ್ತು ಅವರ ಅಣ್ಣ ಕೃಷ್ಣಮೂರ್ತಿ ನಮ್ಮ ಕರ್ನಾಟಕದ ಅತ್ಯಂತ ಶ್ರೇಷ್ಠ ವಕೀಲರುಗಳು ಅವರ ಆಫೀಸ್ನಲ್ಲಿಯೂ ಕೆಲಸ ಮಾಡಿದರು.
ಹಾಗೆಯೇ ತನ್ನ ಸ್ವಶಕ್ತಿಯಿಂದ ಸಾಮರ್ಥ್ಯದಿಂದ ಮೇಲಕ್ಕೇರಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ, ಆಮೇಲೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿ ಬಂದರು. ಐತಿಹಾಸಿಕ ತೀರ್ಪುಗಳನ್ನು ನೀಡಿದ್ದಾರೆ. ತ್ರಿವಳಿ ತಲಾಖ್, ಮೊನ್ನೆ ಅಯೋಧ್ಯ ಪ್ರಕರಣ ಮತ್ತು ಹಿಂದೂ ಕಾನೂನಿನಲ್ಲಿಯೂ, ಹಿಂದೂ ಉತ್ತರಾಧಿಕಾರ ಕಾನೂನಿನಲ್ಲಿಯೂ ಇತರರೊಡನೆ ಸೇರಿ ಮಾಡಿದಂತಹ ತೀರ್ಪುಗಳು, ಇನ್ನಷ್ಟು ಐತಿಹಾಸಿಕ ತೀರ್ಪುಗಳು ಅವರ ವೃತ್ತಿ ಜೀವನದಲ್ಲಿ ಖಂಡಿತವಾಗಿ ನ್ಯಾಯಾಧೀಶರಾಗಿ ಬರಲಿಕ್ಕೆ ಇದೆ, ಬಹಳಷ್ಟು ಇದೆ. ಅವರಿಗೂ ಕೂಡ ಇದರಲ್ಲಿ ಬಹಳ ಸಂತೃಪ್ತಿ ಇದೆ. ನಾವು ಅದನ್ನೇ ಮಾತಾಡ್ತಾ ಇರ್ತೇವೆ ಆಗಾಗ. ಬಹಳ ಒಂದು ನನಗೆ ಸಂತೋಷ ಆಗಿದೆ. ಈ ಪ್ರಶಸ್ತಿಗಿಂತಲೂ ನನಗೆ ಸುಮಾರು 55 ಜನ ಶಿಷ್ಯಂದಿರು ಈಗಾಗಲೇ ಇದ್ದಾರೆ. ಬೇರೆ ಬೇರೆ ಸಮಾಜದಲ್ಲಿ ಸೇವೆ ಮಾಡುತ್ತಾ, ಹೆಸರನ್ನು ಗಳಿಸುತ್ತಾ, ಸಾರ್ಥಕ ಜೀವನವನ್ನು ಸಾಗಿಸ್ತಾ ಬಂದಿದ್ದವರಿದ್ದಾರೆ. ಈ 55 ಜನರೇ ನನಗೆ 55 ಪ್ರಶಸ್ತಿಗಳು ಅಂತ ನಾನು ಭಾವಿಸ್ತೇನೆ. ಖಂಡಿತ ನಿಮ್ಮ ವೃತ್ತಿ ಜೀವನ 50 ವರ್ಷ ಆದಾಗ ಅವರೆಲ್ಲರೂ ಸೇರಿ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಮಾಡಿದ್ರು, ಮತ್ತೆ ಒಂದು ಗ್ರಂಥವನ್ನು ಕೂಡ ಸಮರ್ಪಣೆ ಮಾಡಿದ್ರು. ಹೌದು. ಇದಕ್ಕಿಂತ ಮಿಗಿಲಾದ ಸಂತೋಷ ಬೇರೆ ಯಾವುದೂ ಅಲ್ಲ ವಕೀಲರಿಗೆ. ಖಂಡಿತವಾಗಿ ಯಾಕಂತ ಹೇಳಿದ್ರೆ ನೀವು ಬಹುತೇಕ ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಇಡೀ ವೃತ್ತಿ ಜೀವನ ಕೋರ್ಟ್ ಕಚೇರಿ ಜೊತೆಗೆ ನಮ್ಮ ಬೇರೆ ಬೇರೆ ಸಾಂಸ್ಕೃತಿಕ ರಂಗಗಳು, ಮನೋರಂಜನೆ ಎಲ್ಲವನ್ನು ಕೂಡ ಅನುಭವಿಸುತ್ತಾ ಈ ಜೀವನವನ್ನು ಅನುಭವಿಸುವಂತ, ಈ ಜೀವನದಲ್ಲಿ ಏನೆಲ್ಲ ಸುಖ ಪಡಲೇಬೇಕು ಇತಿಮಿತಿಯಲ್ಲಿ ಒಬ್ಬ ಗೃಹಸ್ಥನಾಗಿ, ಒಬ್ಬ ಒಳ್ಳೆಯ ಸಾಮಾಜಿಕ ವ್ಯಕ್ತಿಯಾಗಿ, ಒಬ್ಬ ನಾಗರಿಕನಾಗಿ ಅದನ್ನೆಲ್ಲ ಅನುಭವಿಸಿಕೊಂಡು ಇತರರ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಳ್ಳುತ್ತಾ ಬಂದಿದ್ದೇನೆ. ಸಂಪೂರ್ಣ ತೃಪ್ತಿಯನ್ನು ಕೊಟ್ಟಿದೆ. ನಮ್ಮ ಕಕ್ಷಿಗಾರರ ಹಿತರಕ್ಷಣೆಯನ್ನು ನನ್ನ ಶಕ್ತಿ ಮೀರಿ ಮಾಡ್ತಾ ಬಂದಿದ್ದೇನೆ. ನಿಮ್ಗೆ ಒಂದು ಸಣ್ಣ ಉದಾಹರಣೆ, ದೊಡ್ಡವರ ವಕಾಲತ್ತು ಮಾಡಿದ್ದೇನೆ. ಮರ್ಡರ್ ಕೇಸ್ಗಳಲ್ಲಿಯೂ ಎಫ್ಐಆರ್ ಆಗಿದ್ದೇನೆ, ರೇಪ್ ಕೇಸ್ನಲ್ಲಿಯೂ ಎಫ್ಐಆರ್ ಆಗಿದ್ದೇನೆ. ಎಲ್ಲ ಕೇಸುಗಳಲ್ಲಿಯೂ ಎಫ್ಐಆರ್ ಆಗ್ತೇವೆ, ಅದು ನಮ್ಮ ವೃತ್ತಿ ಧರ್ಮ. ಖಂಡಿತವಾಗಿ. ಆದ್ರೆ ಎಷ್ಟೋ ಸಲ ನಾನು ಹೇಳಿದ್ದುಂಟು, ಅವ ಕೊಲೆ ಮಾಡಿದವ ಅಥವಾ ಲೈಂಗಿಕ ಕೃತ್ಯ ಮಾಡಿದವ ಅವರೆಲ್ಲರೂ ಈ ಕೇಸಿನಲ್ಲಿ ಮೇಲೆ ಬಿದ್ದಾಗ ಕೊನೆಯ ಮಾತು ನಾನು ಅವರಿಗೆ ಹೇಳುವಂತದ್ದು, ನೋಡಿ ಇನ್ನೊಂದು ಕೋರ್ಟ್ ಇದೆ, ಮೇಲಿನ ಕೋರ್ಟು. ಈ ಕೋರ್ಟಿನಲ್ಲಿ ನೀವು ಏನೋ ಗೆದ್ದಿದ್ದೀರಿ, ಮೇಲೆ ಬಿದ್ದಿದ್ದೀರಿ, ಆದ್ರೆ ಮೇಲಿನ ಕೋರ್ಟಿನಲ್ಲಿ ವಕಾಲತ್ತು ಮಾಡಲಿಕ್ಕೆ ಯಾರೂ ಇಲ್ಲ. ನಿಮ್ಮ ಒಳ್ಳೆತನವೇ ಮೇಲಿನ ಕೋರ್ಟಿನಲ್ಲಿ ನಿಮ್ಮನ್ನು ಬಚಾವ್ ಮಾಡ್ತದೆ, ಅದನ್ನು ಒಂದು ನೆನಪಿಟ್ಟುಕೊಳ್ಬೇಕು ಅಂತ ಹೇಳುವಂತಹ ಒಂದು ಮಾತು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ. ಅದ್ಭುತವಾದ ಸಂದೇಶ ಸರ್ ಅದು, ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇವತ್ತಿನ ಜಗತ್ತಿನಲ್ಲಿ ಯಾಕಂತ ಹೇಳಿದ್ರೆ ಬಹುತೇಕ ಮಂದಿ ತಿಳ್ಕೊಳ್ತಾರೆ, ನಾನು ಒಳ್ಳೆಯ ನ್ಯಾಯಾಧೀಶರನ್ನು ಹಿಡ್ಕೊಂಡ, ವಕೀಲರನ್ನು ಹಿಡ್ಕೊಂಡ ತಕ್ಷಣ ನನ್ನ ಕೇಸ್ ಗೆಲ್ಲಲಿಕ್ಕಾಗುತ್ತೆ, ಮತ್ತೆ ನಾನು ಯಾವುದೇ ಕೃತ್ಯದಲ್ಲೂ ಕೂಡ ನಾನು ಖುಲಾಸೆ ಹೊಂದಲಿಕ್ಕೆ ಆಗುತ್ತೆ ಅಂತ. ಬಟ್ ನೀವು ಹೇಳಿದ ಆ ಮೋರಲ್ ಸಂದೇಶ ಇರ್ತದಲ್ಲ ಪ್ರತಿಯೊಬ್ಬನಿಗೆ ಕೊಡುವಂಥದ್ದು, ಅದು ಬಹುಶಃ ಎಲ್ಲ ಈ ಕಾರ್ಯಕ್ರಮ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೆ ಅಥವಾ ಹೊಸ ತಲೆಮಾರಿನ ಯುವಕರಿಗೆ, ಒಟ್ಟು ಯುವಜನರಿಗೆ ಎಲ್ಲರಿಗೂ ಅದೊಂದು ಮಾರ್ಗದರ್ಶಿ ಆಗಬೇಕಂತ ಒಂದು ಮಾತು ಅದು. ಯಾಕಂತ ಹೇಳಿದ್ರೆ ಅಂತಿಮವಾಗಿ ಆ ಮೇಲಿನ ಅವನು ಕೊಡುವಂಥ ತೀರ್ಪು ಬಹು ಮುಖ್ಯವಾಗಿರುತ್ತೆ. ಯಾಕಂತ ಹೇಳಿದ್ರೆ ನೀವು ಅದರಲ್ಲಿರುವ ನಿಮ್ಮ ಕಾಳಜಿ, ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಪರಾಧ ಮಾಡಿದವನಾದರೂ ಕೂಡ ಮತ್ತೆ ಅಪರಾಧವನ್ನು ರಿಪೀಟ್ ಮಾಡಬಾರ್ದು. ಆಕಸ್ಮಿಕವಾಗಿ ಒಂದು ಅಪರಾಧ ಆಗ್ತದೆ, ಅನ್ಇಂಟೆನ್ಷನಲಿ ಕ್ರೈಮ್ ಈಸ್ ಡನ್, ಆದ್ರೆ ಅದು ನೀವು ಹೇಳಿದ ಹಾಗೆ ರಿಪೀಟ್ ಆಗಬಾರ್ದು. ಪುನಃ ಮೇಲೊಂದು ಶಕ್ತಿ ಇದೆ, ಇದೇವೋ ಇಲ್ವಂತ ಆ ಶಕ್ತಿ ಅದು ಇದಕ್ಕಿಂತ ದೊಡ್ಡದು, ಅದು ನಮ್ಮನ್ನು ಅಳೀತದೆ ಅನ್ನುವಂತಹ ಒಂದು ಭಾವನೆ ಅವರಲ್ಲಿ ಇರಬೇಕು. ದೇ ಮಸ್ಟ್ ಥಿಂಕ್ ದಟ್ ದರ್ ಈಸ್ ಅನದರ್ ಅಥಾರಿಟಿ ವಿಚ್ ವಿಲ್ ರೂಲ್ ದ ರೂಸ್ಟ್ ಅನ್ನುವಂತಹ ಭಾವನೆ ಅವರಲ್ಲಿ ಇದ್ರೆ ಆಮೇಲೆ ಅದು ಆಗುದಿಲ್ಲ. ನಾನು ಎಷ್ಟೋ ಜನ ಕ್ರೈಮ್ ಕೇಸ್ಗಳಲ್ಲಿ ಎಫ್ಐಆರ್ ಆಗಿದ್ದೇನೆ, ಬಚಾವಾಗಿದ್ದಾರೆ. ಆದ್ರೆ ನನ್ನಲ್ಲಿ ಕೇಳುವುದುಂಟು, ಒಂದು ನೆನಪಾಗ್ತದೆ, ಒಂದು ರೇಪ್ ಕೇಸ್ನಲ್ಲಿ ಒಬ್ಬ ಮೇಲೆ ಬಿದ್ದ, ಅದು ಬಲಾತ್ಕಾರ ಅಲ್ಲ, ಇಬ್ರು ಕೂಡ ಒಟ್ಟುಗೂಡಿ ಆಗಿದಂತಹ ಒಂದು ಘಟನೆ ಅಂತ ಹೇಳಿ ನ್ಯಾಯಾಧೀಶರಿಗೆ ಮನದಟ್ಟಾಯಿತು. ಅವರು ಕೊನೆಗೆ ಒಂದು ಮಾತು ಹೇಳಿದ್ರು. ಈಗ ಅವರು ಮತ್ತೆ ಇಲ್ಲಿಂದ ಜಿಲ್ಲಾ ನ್ಯಾಯಾಧೀಶರು ಮತ್ತೆ ಹೈಕೋರ್ಟಿಗೆ ಹೋದ್ರು. ಅವರು ತೀರ್ಪು ಕೊಡುವ ಕೊನೆಯ ಕ್ಷಣದಲ್ಲಿ ಒಂದು ಮಾತು ಹೇಳಿದ್ರು, ನಿನಗೆ ಏನಾದ್ರೂ ಮಾನವತ್ವ, ಮನುಷ್ಯತ್ವ ನಿನ್ನಲ್ಲಿ ಇದ್ರೆ, iota of humanity if left in you, ನೀವೇನು ಖಂಡಿತವಾಗಿ ಆ ಹುಟ್ಟಿದ ಮಗುವಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಅವ ಬಂದು ನನಗೆ ಹೇಳಿದ, ಕೇಸು ಬಿಟ್ಟು ಹೋದ ಮೇಲೆ, ವಕೀಲರೇ ಇನ್ನೆಂದು ನಾನು ಮಾಡುವುದಿಲ್ಲ, ನನಗೆ
ಒಂದು ದಿವಸದ ರೇಪು ಇಷ್ಟು ಕಷ್ಟ ಕೊಡ್ತದೆ ಅಂತ ಹೇಳಿ, ಇಷ್ಟು ಖರ್ಚು ಮಾಡಿಸ್ತದೆ ಅಂತ ಹೇಳಿ ನಾನು ತಿಳಿದಿಲ್ಲ. ಇಟ್ ವಾಸ್ ಎ ವೆರಿ ಕಾಸ್ಟ್ಲಿ ರೇಪ್ ಅಂತ ಹೇಳಿದ. ಅಂದ್ರೆ ಅದರ ತಾತ್ಪರ್ಯ ಏನು ಅಂತ ಹೇಳಿ, ಅವ ಇನ್ನು ಕ್ರೈಮ್ ಮಾಡುವುದಿಲ್ಲ. ಈ ಹೆಬಿಚುವಲ್ ಒಫೆಂಡರ್ಸ್ ಅನದರ್ ಸ್ಟೋರಿ. ಆದರೆ ಜನರಲಿ ಬೈ ಅಂಡ್ ಲಾರ್ಜ್ ದಿಸ್ ಒಫೆನ್ಸಸ್ ಟೇಕ್ ಪ್ಲೇಸ್ ಅನ್ಇಂಟೆನ್ಷನಲಿ ಆರ್ ಇನ್ ಎ ವೀಕ್ ಮೂಮೆಂಟ್. ಅದರಿಂದಾಗಿ ಹಿ ವಿಲ್ ರಿಪೆಂಟ್ ಫಾರ್ ಇಟ್. ಮನ ಪರಿವರ್ತನೆ ಆಗ್ಲಿಕ್ಕೆ ನಾವು ನಮ್ಮ ವೃತ್ತಿ ಜೀವನ ಮಾಡ್ತೇವೆ, ಅವರ ಕಡೆಯಿಂದ ಎಲ್ಲ ಮಾಡ್ತೇವೆ, ಆದ್ರೆ ವಿ ಲೀವ್ ಇಟ್ ಟು ದ ಕೋರ್ಟ್ ಟು ಡಿಸೈಡ್. ವಿ ಹ್ಯಾವ್ ನೋ ರೈಟ್ ಟು ಡಿಸೈಡ್. ಅಂಡ್ ಅವನನ್ನು ಕನ್ವಿಕ್ಷನ್ ಎಕ್ವಿಟಲ್ ಮಾಡೋದು ವಕೀಲರಲ್ಲ. ವಕೀಲರೇ ಏನು ಕೆಲಸ? ನಮ್ಮಲ್ಲಿ ವಿಶ್ವಾಸ ಇಟ್ಟು ಕಷ್ಟ ಕಾಲದಲ್ಲಿ ನನ್ನನ್ನು ಮೇಲೆ ಹಾಕ್ತಿ ಅಂತ ಹೇಳಿ ನನ್ನ ಮಾತ್ರ ಬರ್ತಾರೆ. ಅದಕ್ಕಾಗಿ ಅವನ ಪರವಾಗಿ ವಾದ ಮಾಡಲೇಬೇಕು. ಇದು ಚಾಪ್ ಮಾಡ್ತಾನೆ, ಮರಣ ಶಿಕ್ಷಣ ಕೊಡುವಾಗ ಅಲ್ಲಿ ಒಬ್ಬ ಇರ್ತಾನೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ. ಅವನಿಗೆ ಏನು ಕೆಲಸ? ಅವ ವಯರ್ ಒತ್ತಿ ನಿಮ್ಮ ಸ್ವಿಚ್ ಒತ್ತಿ ಅವನನ್ನು ಲಾಸ್ಟ್ ಮೂಮೆಂಟ್ ಮಾಡ್ತಾನೆ. ಆದ್ರೆ ಅವನ ಮಾಡುವ ಕೆಲಸ ಒಂದು ವೃತ್ತಿ ಅದು. ಹಾಗಾಗಿ ವೃತ್ತಿಯಲ್ಲಿಯೂ ಕೂಡ ಒಳ್ಳೆತನ ತೋರಿಸಬೇಕು ಖಂಡಿತವಾಗಿ. ಯಾಕಂತ ಹೇಳಿದ್ರೆ ನಾನು 50 ವರ್ಷದಲ್ಲಿ ಮಾಡಿದ ಕಾನೂನು ವೃತ್ತಿಯಲ್ಲಿ ಈ ಕೇಸು ಬೇಡ, ಈ ಕೇಸು ಮಾಡುವುದು ಬೇಡ ಅಂತ ಹೇಳಿ ಅವರನ್ನು ವಾಪಸ್ ಕಳಿಸಿದವರ ಸಂಖ್ಯೆ ನನ್ನ ಕಕ್ಷಕಾರರ ಸಂಖ್ಯೆಗಿಂತ ಜಾಸ್ತಿ ಇದೆ. ಅದು ಅವರು ಎಷ್ಟೋ ಸಲ ನೆನಪಿಟ್ಟುಕೊಂಡು ಎಷ್ಟೋ ವರ್ಷಗಳ ನಂತರ ಹೇಳಿದ್ದುಂಟು. ವಕೀಲರೇ, ನೀವು ಆ ದಿವಸ ಬುದ್ಧಿವಾದ ಹೇಳಿ ಕಳಿಸಿದ್ರಿ, ಅಣ್ಣನ ಮೇಲೆ ಜಗಳ ಮಾಡುವುದು ಬೇಡ, ತಂದೆಯ ಮೇಲೆ ನೋಟಿಸ್ ಬಿಡುವುದು ಬೇಡ ಅಂತ ಹೇಳಿ, ಈಗ ಭಾರಿ ಒಳ್ಳೆಯದಾಗಿದೆ ನನಗೆ ಅಂತ ಹೇಳಿ ಸಂತೃಪ್ತಿಯಿಂದ ಬಂದು ಕೃತಜ್ಞತೆಯನ್ನು ಅರ್ಪಿಸಿದ್ದು ಎಷ್ಟೋ ಜನ ಇದೆ. ಅಲ್ಟಿಮೇಟ್ಲಿ ಅವರ ಅಡ್ವೊಕೇಸಿ ಅಂತ ಒಂದು ಶ್ರೇಷ್ಠ ಮಾನವೀಯ ಗುಣಕ್ಕೆ ಅರ್ಹವಾಗಿಯೇ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಎಸ್ ಸರ್, ನಾವು ವೀಕ್ಷಕರೇ ಇನ್ನೂ ಒಂದಷ್ಟು ಆ ಕಾನೂನಿನ ಬಹುಮುಖ್ಯವಾಗಿ ಇವತ್ತು ನಾನು ಸರ್ MK ವಿಜಯ್ ಕುಮಾರ್ ಅವರ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ಮಹಿಳೆ ಮತ್ತು ಕಾನೂನು ವಿಚಾರವಾಗಿ ಒಂದಷ್ಟು ಮಾತಾಡಬೇಕಾಗಿದೆ. ಸೊ ಈಗ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಹಿರಿಯ ವಕೀಲರಾಗಿರುವಂಥ MK ವಿಜಯ್ ಕುಮಾರ್ ಜೊತೆಗೆ ನಡೆಸ್ತಾ ಇರುವಂಥ ಈ ಒಂದು ಸಂವಾದಕ್ಕೆ ಮತ್ತೆ ಸ್ವಾಗತ. ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಆಗಿರುವಂಥ ಹಿರಿಯ ವಕೀಲರು MK ವಿಜಯ್ ಕುಮಾರ್ ಕಾರ್ಕಳ ಅವರು ಏನು ಈಗಾಗಲೇ ಅವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಅವರ ಏನು ಅನುಭವ ಅಥವಾ ಅವರ ಹಿನ್ನೆಲೆ ಈ ವಿಚಾರನಲ್ಲಿ ನಾವು ಮಾತಾಡಿದ್ದೇವೆ. ಈಗ ಈ ಒಂದು ಬ್ರೇಕ್ ನಂತರದ ಅವಧಿಯಲ್ಲಿ ನಾವು ಬಹು ಮುಖ್ಯವಾಗಿ ಇವತ್ತಿನ ಸಂವಾದದಲ್ಲಿ ಮಹಿಳೆ ಮತ್ತು ಕಾನೂನು ಅನ್ನೋ ವಿಚಾರವಾಗಿ ಒಂದು ಸಂವಾದ ನಡೆಸಲಿಕ್ಕಿದ್ದೇವೆ. ಅದರಲ್ಲಿ ಕೂಡ ಬಹುಮುಖ್ಯವಾಗಿ ಹಿಂದೂ ಸೆಕ್ಷನ್ ಆ್ಯಕ್ಟ್ 1956 ಇಂದ ಆರಂಭಿಸಿ ಅದರ ಇವತ್ತಿನ ತನಕ ಬಂದಿರುವಂಥ ಏನು ತಿದ್ದುಪಡಿಗಳ ವಿಚಾರವಾಗಿ ನಾವು ಮಾತಾಡ್ತೇವೆ. ಆನಂತರ ಸಾಧ್ಯವಾದರೆ ಏನು ಭೂ ಹಿಡುವಳಿದಾರರ ಗಣಿದಾರರ ಆ ವಿಚಾರವಾಗಿ ಕೂಡ ಮಾತಾಡಲಿಕ್ಕೆ ಉಂಟು. ನಾನು ಸರ್ ನಿಮ್ಮನ್ನು ಮತ್ತೆ ಏನು ಮಾತುಕತೆಗೆ ಆರಂಭಿಸುವ ಸಂದರ್ಭದಲ್ಲಿ ಮಹಿಳೆ ವಿಚಾರ ಅಥವಾ ಕಾನೂನಿನ ನೆರವು, ಮಹಿಳೆಯರಿಗಿರುವಂಥ ಕಾನೂನಿನ ನೆರವು ಆರಂಭಿಸುವ ಸಂದರ್ಭದಲ್ಲಿ ಅತ್ಯಂತ ಮೂಲದಿಂದ ನಾವು ಆರಂಭಿಸುವಂಥ, ಯಾಕಂತ ಹೇಳಿದ್ರೆ ಈ ಹೆಣ್ಣು ಭ್ರೂಣ ಹತ್ಯೆ ಏನು ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಬಹುದೊಡ್ಡ ಪಿಡುಗು ಅಂತಲೇ ಇತ್ತು. ಯಾಕಂತ ಹೇಳಿದ್ರೆ ಬಹುತೇಕ ಸಮುದಾಯಗಳಲ್ಲಿ ಹೆಣ್ಣು ಮಗು ಅಂತ ಆದ ತಕ್ಷಣ ಆ ಮಗುವನ್ನು ಭ್ರೂಣದಲ್ಲೇ ಹತ್ಯೆ ಮಾಡುವಂಥ ಒಂದು ದಿನಗಳಿತ್ತು. ಬಟ್ ಏನು ನಂತರದ ಅವಧಿಗಳಲ್ಲಿ ಅದು ಏನು ಸಾಕಷ್ಟು ಬದಲಾವಣೆಗಳು ಆಯಿತು. ನಾನು ಕೇಳುವಂಥದ್ದು, ಕಾನೂನಿನ ಭಯದಿಂದ ಇಂಥ ಒಂದು ಬದಲಾವಣೆ ಆಯಿತು ಅಥವಾ ಮಹಿಳೆಗೆ ಕಾನೂನು ಒಂದು ಅಭಯವಾಗಿ ಸಿಕ್ಕಿತೋ? ಎರಡೂ ಕಾರಣಗಳು ಇವೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಕಾನೂನು ಯಾವಾಗಲೂ ಅದನ್ನು ಬ್ರೇಕ್ ಮಾಡುವವರ ಸಂಖ್ಯೆ, ಕಾನೂನನ್ನು ಫಾಲೋ ಮಾಡುವವರ ಸಂಖ್ಯೆ ಬಹಳ ಕಮ್ಮಿ. ವಕೀಲರಲ್ಲಿಯೂ ಬಂದು ಹೆಚ್ಚಿನವರು ಬಂದು ಅನುಭವ ಕೇಳುವುದು, ಈ ಕಾನೂನು ಅಂತ ಇದರಿಂದ ಮೇಲೆ ಬೀಳುವುದು ಹಾಗೆ, ಹೌ ಟು ಸೂಪರ್
ಇನ್ಕಮ್ ಟ್ಯಾಕ್ಸೇಷನ್ ಇವರ ಹತ್ರ ಚಾರ್ಟರ್ಡ್ ಅಕೌಂಟೆಂಟ್ಸ್ ಹತ್ರ ಹೋಗಿ ಸರ್ಕಾರಕ್ಕೆ ಹೇಗೆ ಹಿಡಿಸುವುದು, ಇನ್ಕಮ್ ಟ್ಯಾಕ್ಸ್ ಮೇಲೆ ಬೀಳುವುದು ಹೇಗೆ, ತಪ್ಪಿಸುವುದು ಹೇಗೆ. ಡಾಕ್ಟರಲ್ಲಿ ಹೆಚ್ಚಾಗಿ ಸತ್ಯ ಹೇಳ್ತಾರೆ, ಯಾಕಂತ ಹೇಳಿದ್ರೆ ಅವರು ಬದುಕಿಸ್ತಾರೆ, ಅವರ ಆರೋಗ್ಯಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾರೆ, ಆದ್ರಿಂದ ಸತ್ಯ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಬಂದಾಗ ಅದು ಕಮ್ಮಿ. ಆದ್ರೆ ಬಟ್ ಒಂದು ಮಾತು ಉಂಟು, ನೀವು ಎಲ್ಲಿ ಸುಳ್ಳು ಹೇಳಿದ್ರು ಕೂಡ ವೈದ್ಯರಲ್ಲಿ ಮತ್ತು ವಕೀಲರಲ್ಲಿ ಒಂದು ಸತ್ಯವನ್ನ ಹೇಳಬೇಕು ಅಂತ. ಹೌದು, ಮಾತು ಉಂಟು, ಮಾತು ಇದೇ ನಿಜ. ಅದರ ಗಂಭೀರತೆಯನ್ನು ಜವಾಬ್ದಾರಿಯನ್ನು ಅರಿತುಕೊಂಡವರು ಸತ್ಯ ಹೇಳ್ತಾರೆ. ಆದರೆ ಇದರಲ್ಲಿಯೂ ಸತ್ಯ ಹೇಳದವರು ಬಹಳ ಸಂಖ್ಯೆಯಲ್ಲಿ ಇರ್ತಾರೆ. ಸತ್ಯ ಹೇಳಿ ವಕೀಲರ ಹತ್ರ ಇದಕ್ಕೆ ಮೇಲೆ ಬೀಳುವಂಥದ್ದು ಹೇಗೆ, ಅಡ್ಡದಾರಿ ಯಾವುದು ಅಂತ ಕೇಳುವವರ ಸಂಖ್ಯೆಯೂ ಇದೆ. ಎಲ್ಲ ಸತ್ಯ ಹೇಳಿ ಕಡೆಗೆ ಇದಕ್ಕೆ ಅಡ್ಡದಾರಿ ಯಾವುದು ಅಂತ ಕೇಳುವವರ ಸಂಖ್ಯೆ ಹೆಚ್ಚು, ಅಂದ್ರೆ ಹಿಡಿಸುವವರ ಸಂಖ್ಯೆ. ಆ ಗಂಡ ಹೆಂಡತಿಗೆ ಏನಾದ್ರೂ ಹೀನ ಕೃತ್ಯ ಮಾಡಿ ಅವಳು ಇವರ ಮೇಲೆ ಏನಾದ್ರೂ ಮಾಡಿದ್ರೆ, ಕಾನೂನಿನ ಪ್ರಹಾರ ಮಾಡಿದ್ರೆ ಅದರಿಂದ ಮೇಲೆ ಬೀಳುವುದು ಹಾಗೆ. ಆ ಪ್ರಹಾರಕ್ಕೆ ಪೂರಕ ಅವಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುವುದು ಹೇಗೆ ಅಂತ ಕೇಳುವುದಿಲ್ಲ. ಪರಿಹಾರ ಒದಗಿಸಿ ಅಂತಲ್ಲ, ಅದೇ ರೀತಿ ಕಾನೂನನ್ನು ವಿರೋಧಿಸುವವರು ಒಂದು ವರ್ಗ ಇದೆ. ಯಾವ ಕಾನೂನು ಇದ್ರೂ ಲಾ ಬ್ರೇಕರ್ಸ್ ಆರ್ ಕ್ಲೆವರರ್ ದನ್ ಲಾ ಮೇಕರ್ಸ್. ದಿಸ್ ಈಸ್ ಆಬ್ವಿಯಸ್ ಈಗಿನ ಇದರಲ್ಲಿ. ಹಾಗಾಗಿ ಆದ್ರೆ ಭ್ರೂಣ ಹತ್ಯೆ ಮಾಡಬಾರದು, ಭ್ರೂಣ ಹತ್ಯೆ ಮಾಡಿದ್ರೆ, ಆಪರೇಷನ್ ಮಾಡಿದ್ರೆ ಯಾರು ಮಾಡ್ತಾರೆ ಅವರು ಕೂಡ ಈ ಕಾನೂನಿಗೆ ಬದ್ಧರು, ಅವರಿಗೂ ಕೂಡ ಶಿಕ್ಷೆ ಇದೆ ಎನ್ನುವಂತಹ ಕಾನೂನುಗಳನ್ನು ಮಾಡಿದೆ. ಅದು ಸೆಂಟ್ರಲ್ ಲೆಜಿಸ್ಲೇಷನ್ ಆಗಿದೆ, ಸ್ಟೇಟ್ ಲೆಜಿಸ್ಲೇಷನ್ಗಳು ಆಗಿದೆ. ಹಾಸ್ಪಿಟಲ್ಗಳ ಲೈಸೆನ್ಸ್ ರದ್ದು ಮಾಡುವಂತಹ ಬೆದರಿಕೆಯ ಕೆಲವು ಕ್ರಮಗಳು ನಡೆದಿವೆ. ಅದನ್ನು ಕೂಡ ಮೀರಿ ಕೆಲಸ ಮಾಡುವವರು ಇದ್ದಾರೆ. ಆದ್ರಿಂದ ಒಂದು ರೀತಿಯಲ್ಲಿ ಇದು ಸ್ವಲ್ಪ ತಡೆ ಆಗಿದೆ. ಎಲ್ಲ ತಡೆಗಿಂತಲೂ ಕೂಡ ಒಂದು ಸಮಾಜದಲ್ಲಿ ಒಂದು ಭಾವನಾ ಪರಿವರ್ತನೆ. ಲೇಡಿ ಈಸ್ ಆಸ್ ಇಂಪಾರ್ಟೆಂಟ್. ನನಗೆ ಒಂದು ಬಹಳ ಬೇಸರ ಆಗ್ತದೆ, ನನ್ನ ತಾಯಿ, ನಾವೆಲ್ಲರ ತಾಯಿ, ನಮ್ಮೆಲ್ಲರ ತಾಯಿ ಹೆಂಗಸು, ನಮ್ಮ ಸಹಧರ್ಮಿಣಿ ಹೆಂಗಸು, ಹೀಗೆಲ್ಲ ಇರುವಾಗ ಒಂದು ಹೆಣ್ಣು ಮಗು ಆದ್ರೆ ಈಗ ಪರಿವರ್ತನೆ ಆಗಿದೆ. There is a great sea change in the attitude of the people. It is because of enlightenment and education. ನನಗೆ ಹಾಗೆ ಕಾಣ್ತದೆ. ನಾನು ಮಂಗಳೂರಿನಲ್ಲಿ ವೃತ್ತಿ ಪ್ರಾರಂಭಿಸುವಾಗ 67ರಲ್ಲಿ 2 ಜನ ವಕೀಲರಿದ್ದು, ಕೇವಲ 2 ಜನ, 2 ಹೆಣ್ಣು ಮಕ್ಕಳು ಮಾತ್ರ. ಅವರ ಕಣ್ಣೆದುರಿಗೆ ಈಗಲೂ ನನಗೆ ಕಾಣಿಸ್ತಾ ಇದ್ದಾರೆ. ಒಬ್ರು ಅವರ ಗಂಡ ವಕೀಲರು, ಹಿ ವಾಸ್ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹಿಸ್ ವೈಫ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅವರ ವೈಫ್ ವಕೀಲರು ಬರ್ತಾ ಇದ್ರು. ಇನ್ನೊಬ್ರು ಇಲ್ಲಿ ನಮ್ಮ ನಂತೂರು ಕ್ರಾಸಿನ ಬಳಿ ಒಬ್ರು ಇದ್ರು, ಅವರು ವಯಸ್ಸಾಗಿದ್ರು, ಆದ್ರೂ ಕೂಡ ಒಬ್ಬಂಟಿಗಳಾಗಿ ವಿವಾಹ ಆಗದೆ ಅವರು ವಕೀಲರಾಗಿ. ಹಾಗಾಗಿ ಬಹಳ ಕಷ್ಟ ತೊಡಕುಗಳು. ಒಬ್ಬ ಕಲಿತವಳನ್ನು ಮದುವೆ ಆಗುವುದೇ ಕಮ್ಮಿ ಇತ್ತು, ಈಗ ರಿವರ್ಸ್ ಆಗಿದೆ. ಅವಳು ಹೆಂಡತಿ ಸ್ವಲ್ಪ ಕಲಿತವಳು ಆಗಬೇಕು, ಹೆಚ್ಚು ಕಲಿತವಳಾದ್ರೆ ಡಿಮಾಂಡ್ ಜಾಸ್ತಿ ಅನ್ನುವಂತಹ ಪರಿವರ್ತನೆ ಆಗಿದೆ ಸಮಾಜದಲ್ಲಿ. ಈ ಪರಿವರ್ತನೆಯನ್ನು ನಾವೆಲ್ಲ ನೋಡಬೇಕು, ಕಂಡಿದ್ದೇವೆ ನಾವು. ಈಗ ನಾನು ಮಂಗಳೂರು ಕೋರ್ಟಿಗೆ ಹೋಗಿ, ಕಾರ್ಕಳ ಕೋರ್ಟಿಗೆ ಹೋಗಿ, about 30% of the advocates are ladies, very competent ladies. ನನ್ನ 54 ವರ್ಷ ಶಿಕ್ಷರಲ್ಲಿ ತುಂಬಾ ಜನ ಕಾಂಪಿಟೆಂಟ್ ಲೇಡೀಸ್ ಇದ್ದಾರೆ, ವಿಧವೆಯರಿದ್ದಾರೆ. ಅಂಡ್ ಬೈ ದ ಡಿಂಟ್ ಆಫ್ ದರ್ ಮೆರಿಟ್ ಮತ್ತು ಧೈರ್ಯದಿಂದ ಕೆಲಸ ಮಾಡುವವರು ಇದ್ದಾರೆ. ಹಾಗಾಗಿ ಈ ಭಾವನಾ ಪರಿವರ್ತನೆ, ಮನುಷ್ಯರ ಆಟಿಟ್ಯೂಡ್ ಪರಿವರ್ತನೆ ಆಗಿದೆ. ಹಿಂದೆ ಮಹಿಳೆಯರೇ ಮುಂದೆ ಬರ್ತಾ ಇರಲಿಲ್ಲ, ತಾಯಂದಿರೇ ಮುಂದೆ ಬರ್ತಾ ಇರಲಿಲ್ಲ. ನಮ್ಗೆ ಯಾಕೆ ಇದು ಸಮಾಜದ ಯಾವ ಕೆಲಸದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಯಾವುದೇ ಅನ್ಯಾಯ ಆದಾಗ ಕೂಡ ಹೆಣ್ಮಕ್ಳು ಎದುರು ಬರ್ತಾ ಇರಲಿಲ್ಲ. ಈಗ ಬರ್ತಾ ಇದ್ದಾರೆ, ಎಲ್ಲ ರಂಗದಲ್ಲಿಯೂ ತಿಳ್ಕೊಳ್ತಾ ಇದ್ದಾರೆ. ಅದು ತಿಳ್ಕೊಳ್ಳುವುದು ಭಾರಿ ಅವಶ್ಯಕ. ಹೌದು. ಮತ್ತೆ ನೀವು ಹೇಳಿದಾಗ ಇನ್ನೊಂದು ಕೂಡ ಇತ್ತು, ಏನಂತ ಹೇಳಿದ್ರೆ ಈ ಬಾಲ್ಯ ವಿವಾಹ ಏನು ಹೆಣ್ಮಕ್ಕಳಿಗೆ ಅವರ ಬದುಕನ್ನೇ ಭಾರಿ ದುಸ್ತರವಾಗಿ ಮಾಡಿದಾಗಿತ್ತು. ಬಟ್ ಕಾನೂನು ಏನು ಬಹುಶಃ ಅವರಿಗೆ ಅದು ರಕ್ಷಣೆ ಕೊಟ್ಟಿತ್ತು ಅಂತ. ವಿಧವೆಯರಿಗೂ, ನಮ್ಮ ವಿಧವೆಯರು ಯಾವ ಪರಿಸ್ಥಿತಿಯಲ್ಲಿ ಹಿಂದೆ ಇದ್ರು, ತಲೆ ಬೋಳಿಸಬೇಕು, ಸಮಾಜದ ಎದುರು ಬರಬಾರದು, ಶುಭ ಕಾರ್ಯದಲ್ಲಿ ಭಾಗವಹಿಸಬಾರದು, ಅವರ ಇಡೀ ವೇಷಭೂಷಣಗಳೇ ಬದಲಾಗ್ತಾ ಇತ್ತು. ಆ ಕಾಲ ಹೋಗಿದೆ. ಈಗ ನಮ್ಮ ಸಮಾಜ ಒಪ್ಪಿಕೊಂಡಿದೆ, ಅವಳನ್ನು ಕೂಡ ಗೌರವದಿಂದ ಕಾಣಬೇಕು. ಅವರಲ್ಲಿಯೂ ಬಂದಿದೆ ಸ್ವಲ್ಪ ಸ್ಥೈರ್ಯ, ಧೈರ್ಯ. ಗಂಡ ತೀರಿಕೊಂಡ್ರು ಕೂಡ ಅವರು ಗಂಡಸರಿಗೆ ಅವ್ಯವಸ್ಥೆ ಇರಲಿಲ್ಲ. ಗಂಡಸರಿಗೆ ಇನ್ನೊಂದು ಮದುವೆ ಆಗ್ಬೋದು, ಮೀಸೆ ತಲೆ ಬೋಳಿಸುವುದು ಯಾವುದೂ ಅಗತ್ಯ ಇಲ್ಲ. ಆದ್ರೆ ಹೆಂಗಸರಿಗೆ ಮಾತ್ರ ಇದು
ಇದು ಬದಲಾವಣೆ ಆಗಿದೆ, ನಮ್ಮ ಸಮಾಜದಲ್ಲಿ ಆಗಿದೆ. ಬಹುಮುಖ ಸಮಾಜ, ಇನ್ನೂ ಕೆಲವು ವರ್ಗಗಳಲ್ಲಿ ಇದು ಬದಲಾವಣೆ ಆಗಬೇಕು. ನಾನು ಬಹಳ ಕಳೆಗಳಿಂದ ಕೇಳಿಕೊಳ್ತೇನೆ, ಇನ್ನೂ ಕೆಲವು ಸಮಾಜಗಳಲ್ಲಿ ಇನ್ನೂ ಕೂಡ ಅವರನ್ನು ಹೆಂಗಸರನ್ನು ಅದೇ ಸ್ಥಿರದಲ್ಲಿ ಇಟ್ಟಿದ್ದಾರೆ, ಅದೇ ಸ್ತರದಲ್ಲಿ ಇಟ್ಟಿದ್ದಾರೆ. ಅದು ಬದಲಾವಣೆ ಆಗಬೇಕು, ಅವರಿಂದಲೇ ಆಗಬೇಕು. ಪರಿವರ್ತನೆ ಅವರಿಂದಲೇ ಆಗಬೇಕು, ಮಹಿಳೆಯರಿಂದಲೇ ಆಗಬೇಕು ಅನ್ನುವಂಥ ಇದಕ್ಕೆ ಕಾನೂನಿನ ರಕ್ಷಣೆ ಇದೆ. ಅಟ್ ಎವ್ರಿ ಸ್ಟೇಜ್ ಲಾ ಈಸ್ ಎಂಟೈರ್ಲಿ ಇನ್ ಫೇವರ್ ಆಫ್ ಲೇಡೀಸ್. ದೇ ಆರ್ ದ ಫೇವರೇಟ್ಸ್ ಆಫ್ ಲೇಡೀಸ್. ಲಾ ಈಸ್ ಇನ್ ಫೇವರ್ ಆಫ್ ದಿ ಲೇಡೀಸ್. ನೋಡಿ, ಸಾಕ್ಷಿ ಹೇಳಬೇಕು ಅಂತ ಹೇಳ್ತಾರೆ, ಸಾಕ್ಷಿ ಇಲ್ಲದೆ ಕೋರ್ಟಿನಲ್ಲಿ ಕೇಸು ಬಿಟ್ಟು ಹೋಗ್ತದೆ ಏನೇ ಅಪರಾಧ ನಡೆದ್ರು. ಆದರೆ ನಮ್ಮ ಪರಮೋಚ್ಚ ನ್ಯಾಯಾಲಯ ಹೇಳಿದೆ, ರೇಪ್ ಕೇಸ್ಗಳಲ್ಲಿ, ಲೈಂಗಿಕ ಪ್ರಕರಣಗಳಲ್ಲಿ ಒಬ್ಬಳೇ ಹೇಳಿದ್ಲು, ಅವಳು ಮಾತ್ರ, ಯಾರು ಸಾಕ್ಷಿ ಇಲ್ಲ, ಆದರೂ ಕೂಡ ಅದನ್ನು ನಂಬಬಹುದು, ಶಿಕ್ಷೆ ಕೊಡಬಹುದು ಅಂತ ಹೇಳಿ ಅಲ್ಲಿ ಅಷ್ಟು ಬದಲಾವಣೆ, ಒಂದು ಮೆಂಟಲ್ ಆಟಿಟ್ಯೂಡ್ ಆಫ್ ಅವರ್ ಓನ್ ಜಡ್ಜಸ್. ಯಾಕೆ ಇಂಥ ಸಂದರ್ಭದಲ್ಲಿ ಯಾರು ಸಾಕ್ಷಿಸುವುದಿಲ್ಲ. ಕ್ರುಯಲ್ಟಿ ಇಸ್ ಡನ್ ಇನ್ ಒಂದು ಸೀಕ್ರೆಸಿ. ಇದಕ್ಕೆ ಸಾಕ್ಷಿಯಲ್ಲಿಂದ ತರುವುದು ಭಗವಂತನೇ ಸಾಕ್ಷಿ. ಅದಕ್ಕಾಗಿ ಅವಳು ಹೇಳುವಂತಹದ್ರಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಸತ್ಯ ಹೇಳ್ತಾ ಇದ್ದಾಳೆ ಅಂತ ಮನವರಿಕೆ ಆದ್ರೆ, ವಿದೌಟ್ ಎನಿ ಕೈಂಡ್ ಆಫ್ ಎಡಿಷನಲ್ ಎವಿಡೆನ್ಸ್, ಇಟ್ ಕ್ಯಾನ್ ಬಿ ಕನ್ವಿಕ್ಷನ್ ಕ್ಯಾನ್ ಬಿ ಹ್ಯಾಡ್ ಓನ್ಲಿ ಅಪಾನ್ ದ ಎವಿಡೆನ್ಸ್ ಆಫ್ ದಿ ವಿಕ್ಟಿಮ್ ಅನ್ನುವಂತಹ ಈಗ ತೀರ್ಪುಗಳು ಬಂದಿವೆ. ಇದರಿಂದ ಧೈರ್ಯ ತಗೊಳ್ಬೇಕು, ನಮ್ಮ ಹೆಂಗಸರು ಧೈರ್ಯ ತಗೊಳ್ಬೇಕು. ದೇ ಆರ್ ಪ್ರೊಟೆಕ್ಟೆಡ್. ವೃದ್ಧೆಯರಾದ್ರೆ, ಮಗ ನೋಡದಿದ್ರೆ ಮಗನ ಮೇಲೆ ಕೊಡಬೇಕು ಅನ್ನುವಂತಹದ್ದು ಕಾನೂನು ಬಂದಿದೆ. ವೃದ್ಧೆಯಿಂದ ಏನಾದ್ರೂ ಕಾನೂನು, ಒಬ್ಬ ಮಗ ಅವರಿಂದ ಎಲ್ಲ ಬರೆಸ್ಕೊಂಡು ಆಸ್ತಿ ಬಾರಿದ್ರೆ, ಮಾರಾಟ ಮಾಡಿದ್ರೆ, ಪ್ರಾಯಸ್ಥಳಾದಂತಹ ಅದನ್ನು ರದ್ದು ಮಾಡುವಂತಹ ಕಾನೂನು. ಈವನ್ ಅಸಿಸ್ಟೆಂಟ್ ಕಮಿಷನರ್ ಇಸ್ ಗಿವನ್ ದಟ್ ರೈಟ್. ಬೇರೆ ಬೇರೆ ಸೆಂಟ್ರಲ್ ಕಾನೂನು ಇದೆ, ಇಲ್ಲಿಯ ಕಾನೂನು ಇದೆ. ಅದಕ್ಕೆ ಸಾಕ್ಷಿಯೂ ಬೇಡ. ಹೌದು, ನೀವು ಹೇಳುವಂತದ್ದು, ಸಪೋಸ್ ಒಂದು ವಯಸ್ಸಾದ ತಾಯಿ ಇರ್ತಾರೆ, ಅವರ ಆಸ್ತಿಯನ್ನು ಏನು ಮಗ ಕಬಳಿಸಲಿಕ್ಕೆ, ಯಾಕಂದ್ರೆ ತಾಯಿಯ ಸಮ್ಮತಿ ಇಲ್ಲದೆ ಕಾಗದ ಪತ್ರಗಳಿಗೆ ಸೈನ್ ಮಾಡಿಕೊಂಡು, ಏನು ಡಾಕ್ಯುಮೆಂಟ್ ಫೋರ್ಜರಿ ಮಾಡಿಕೊಂಡು ಹೋಗಿ ಮಾಡಿರ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಕೂಡ ಆ ತಾಯಿಯ ಪರವಾಗಿ ಕೋರ್ಟ್ ನಿಲ್ಲುತ್ತೆ ಅಂತ ನೀವು ಹೇಳ್ತಾ. ಹೌದು, ಕಾನೂನು ನಿಲ್ಲುತ್ತೆ. ಅವಳ ಮನ ಒಲಿಸಿ ಮನಸ್ಸಿದ್ದು ಬರ್ಕೊಟ್ರು ಕೂಡ ಅದು ಏನಾದ್ರೂ ಅದರಲ್ಲಿ ಮನ ಒಲಿಸುವಾಗ ಅವಳ ದೌರ್ಬಲ್ಯ, ಮನದ 10 ಜನರನ್ನು ಕನ್ಸಲ್ಟ್ ಮಾಡುವ ಅವಕಾಶ ಇಲ್ಲದೆ ಅವನು ಬರೆಸಿದ್ರೆ, ಬೈ ಅನ್ಡ್ಯೂ ಇನ್ಫ್ಲುಯೆನ್ಸ್, ಫ್ರಾಡ್, ಸೋ ಮೆನಿ ರೀಸನ್ಸ್, lured her to execute the deed. It can be cancelled. ನೇರವಾಗಿ ಅಸಿಸ್ಟೆಂಟ್ ಕಮಿಷನರ್ವಾಗಿ ದೂರು ಕೊಟ್ಟರು ಕೂಡ ಇತ್ಯರ್ಥ ಆಗುತ್ತೆ, ಅವರೇ ಇತ್ಯರ್ಥ ಮಾಡಬಹುದು. ಅದಕ್ಕೆ ಸಾಕ್ಷಿ ಗೀಕ್ಷಿ ಏನೂ ಬೇಡ, ಅವರು ಹೇಳಿದ್ರೆ ಸಾಕು ಅನ್ಯಾಯ ಆಗಿದೆ ಅಂತ. ಸರ್, ಈಗ ನಾವು ಅದೇ ಬಹುಮುಖ್ಯವಾಗಿ ನೀವು ಹೇಳಿದ ವಿಚಾರದ ಸ್ವಲ್ಪ ಹಿಂದಕ್ಕೆ ಹೋಗಿ ಮಾತನಾಡೋ ಸಂದರ್ಭದಲ್ಲಿ, ಏನು ಹಿಂದೂ ಉತ್ತರದಾಯಿತ್ವ ಕಾಯ್ದೆ ಇದು ಬಹುಮುಖ್ಯವಾಗಿ ಯಾವ ರೀತಿಯ ಒಂದು ಏನು ಮಹಿಳೆಯ ಸಬಲೀಕರಣಕ್ಕೆ ಮತ್ತು ಅವರಿಗೆ ಸಿಗಬೇಕಾದ ಏನು ಹಕ್ಕುಬಾಧ್ಯತೆ, ರೈಟ್ಸ್ ಇದೆ ಅಲ್ಲ, ಅದನ್ನು ಕೊಡುವ ನಿಟ್ಟಿನಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಮತ್ತು ಅದಕ್ಕೆ ಬಂದಂಥ ಏನು ಹೊಸ ತಿದ್ದುಪಡಿಗಳು ಕೂಡ ಯಾವ ರೀತಿಯ ಪರಿಣಾಮಗಳನ್ನು ಬೀರಿದೆ ಅಂತ. ಇದರಲ್ಲಿ ನಮ್ಮ ಹಿಂದೂ ಸಕ್ಸೆಷನ್ ಆಕ್ಟ್ ಅಂದ್ರೆ ಮಿತಾಕ್ಷರ ಕಾನೂನು, ಅದು ಹಿಂದೂಗಳಿಗೆ ಅನ್ವಯಿಸುವಂಥದ್ದು, ಸಿಖ್ಖರಿಗೆ ಅನ್ವಯಿಸುವಂಥದ್ದು, ಜೈನರಿಗೆ ಅನ್ವಯಿಸುವಂಥದ್ದು, ಬೌದ್ಧರಿಗೂ ಅನ್ವಯಿಸು. ಎಕ್ಸ್ಕ್ಲೂಡಿಂಗ್ ದೀಸ್ ಪೀಪಲ್ ಅಂದ್ರೆ ಕ್ರಿಶ್ಚಿಯನ್ಸ್ಗೆ, ಇದು ಮುಸ್ಲಿಮ್ಸ್ಗೆ ಇದು ಅಪ್ಲೈ ಆಗುವುದಿಲ್ಲ ಈ ಕಾನೂನು. ಈ ಕಾನೂನಿನ ಪ್ರಕಾರ ಹೆಂಗಸರಿಗೆ ಸಮಾನ ಹಕ್ಕನ್ನು ಈಗ ಕೊಟ್ಟಿದ್ದಾರೆ, ಮೊದಲು ಇರಲಿಲ್ಲ. ಓನ್ಲಿ ಮೇಲ್ ಮೆಂಬರ್ಸ್ ವರ್ ಎಂಟೈಟಲ್ಡ್ ಟು ದಿ ಪ್ರಾಪರ್ಟಿ ಇನ್ ದ ಫ್ಯಾಮಿಲಿ. ಅವರು ಮಾತ್ರ ಅವಿಭಕ್ತ ಕುಟುಂಬದ ಸದಸ್ಯರು, ಮಹಿಳೆಯರು ಸದಸ್ಯರಲ್ಲ. ಹಳೆಯ ಸಂತಾನ ಕಾನೂನಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಇದರಲ್ಲಿ ಮಹಿಳೆಯರೇ ಆಸ್ತಿಗೆ ಅರ್ಹರಾಗಿದ್ರು. ಅವರೇ ಯಜಮಾನಿಕೆ ಕೂಡ ಮಾಡ್ತಾ ಇದ್ರು. ಶಿ ವಾಸ್ ದ ಯಜಮಾನಿಟಿ ಆಫ್ ದ ಫ್ಯಾಮಿಲಿ. ನಮ್ಮಲ್ಲಿ ಹಬ್ಬಕ್ಕನ ಕಾಲದಿಂದ ನಾವು ನೋಡ್ತಾ ಇದ್ದೇವೆ. ಖಂಡಿತ ಬಾರಕೋರಿನ ಕಥೆ ಇದೆ, ಎಲ್ಲ ಬಹಳ ಹಿಂದಿನಿಂದಲೂ ಕೂಡ ನಾವು ಅದಕ್ಕೆ ಪ್ರಾಮುಖ್ಯತೆ, ನಮ್ಮ ಇದರಲ್ಲಿ ಅವರಿಗೆ ಆಡಳಿತ, ಅವರಿಗೆ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಸಂತೋಷ ಆಗ್ತದೆ ಅಂತ ಹೇಳಿದ್ರೆ, ಅವಿಭಕ್ತ ಕುಟುಂಬ, ಮಿತಾಕ್ಷರ ಅವಿಭಕ್ತ ಕುಟುಂಬ ಉಳಿದ ಎಲ್ಲ ಇಡೀ ಭಾರತದ ಎಲ್ಲ ಇಡೀ ದೇಶದಲ್ಲಿ ಸಮಾನತೆಯನ್ನು ಕೊಟ್ಟಿದ್ದಾರೆ. ದೇ ಆರ್ ಮೇಡ್ ಮೆಂಬರ್ಸ್ ಆಫ್ ದಿ ಕೋಪರ್ಸನಲ್. ಒಂದು ಮಗು ಹುಟ್ಟಿದ ಕೂಡಲೇ ಈಗ ಶಿ ಬಿಕಮ್ಸ್ ಎ ಮೆಂಬರ್ ಅಂಡ್ ಎಂಟೈಟಲ್ ಟು ದಿ ರೈಟ್ಸ್. ಗಂಡು ಮಗು ಎಷ್ಟು ಹಕ್ಕಿದೆ ಅಷ್ಟೇ ಹೆಣ್ಣು ಮಗುವಿಗೆ ಇದೆ, ಸಮಾನ ಹಕ್ಕನ್ನು ಕೊಟ್ಟಿದ್ದಾರೆ. ಮತ್ತೆ ಒಂದು ಸ್ವಲ್ಪ ಗೊಂದಲ ಇತ್ತು, ಕೆಲವು ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಈ ಆಸ್ತಿಯಲ್ಲಿ ಸಮಾನತೆ ಹಕ್ಕು ಬರಬೇಕಾದ್ರೆ,
ಅದು ತಂದೆ ಜೀವಂತ ಇರಬೇಕು, ಅವಳು ಹುಟ್ಟಿದಾಗ ತಂದೆ ಇರಬೇಕು, ಜೀವಂತ ಇರಬೇಕು. ಈ ಕಾನೂನು ಬಂದಾಗ ತಂದೆ ಜೀವಂತ ಇರಬೇಕು ಅಂತ ಹೇಳಿ ಕೆಲವು ಹೈಕೋರ್ಟ್ಗಳು ತೀರ್ಪು ಕೊಟ್ಟಿತ್ತು. ವೆರಿ ಲಿಮಿಟೆಡ್ ರೈಟ್ಸ್, ವೆರಿ ನ್ಯಾರೋ ಇಂಟರ್ಪ್ರಿಟೇಷನ್ ಆಫ್ ದಿ ಲಾ ಅಮೆಂಡ್ಮೆಂಟ್ ಅನ್ನು. ಸೆಕ್ಷನ್ 6 ಅಂತ ಹೇಳಿ ಉತ್ತರಾದಿ ಇಂಡಿಯನ್ ಹಿಂದೂ ಸಕ್ಸೆಷನ್ ಆಕ್ಟ್ ನಲ್ಲಿ ಇತ್ತು, ಅದನ್ನು ತಿದ್ದುಪಡಿ ಮಾಡಿದ್ರು. ಬೇರೆ ಬೇರೆ ರಾಜ್ಯಗಳಲ್ಲಿ ತಿದ್ದುಪಡಿ ಆಗಿದೆ, ಕರ್ನಾಟಕದಲ್ಲಿ ತಿದ್ದುಪಡಿ ಆಗಿದೆ, ತಮಿಳುನಾಡಿನಲ್ಲಿ ಆಗಿದೆ, ಬೇರೆ ಆಂಧ್ರದಲ್ಲಿ ಆಗಿದೆ. ಎಲ್ಲ ಇದರಲ್ಲಿ ಕೂಡ ಈಗಿನ ಪ್ರೋಗ್ರೆಸಿವ್ ಫೀಲಿಂಗ್ಸ್ ಆರ್ ಬ್ರಾಟ್ ಇನ್ ಟು ದಿ ಆಕ್ಟ್. ಆದ್ರೂ ಕೂಡ ಗೊಂದಲ ಇತ್ತು, ಯಾಕಂದ್ರೆ ಬೈ ನೇಚರ್ ವಿ ಆರ್ ಟ್ರೆಡಿಷನಲ್, ಬೈ ನೇಚರ್ ವಿ ಆರ್ ರಿಗ್ರೆಸಿವ್, ನಾಟ್ ಪ್ರೋಗ್ರೆಸಿವ್. ಆದ್ರೆ ಮೊನ್ನೆ ಹೌದು, ಆದ್ರೆ ಮೊನ್ನೆ ಒಂದು ತೀರ್ಪು ಬಂದಿದೆ, ಇತ್ತೀಚೆಗೆ ತೀರ್ಪು ಬಂದಿದೆ ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ. 2020ರಲ್ಲಿ ಈ ತೀರ್ಪಾಗಿದೆ. 2020 ಇದೇ ವರ್ಷ. ಅದರಲ್ಲಿ ಹೌದು, ಇದೇ ವರ್ಷ. ನನ್ನ ಶಿಷ್ಯ ಅಬ್ದುಲ್ ನಜೀರ್ ಕೂಡ ಅದ 3 ಸದಸ್ಯ ಪೀಠದಲ್ಲಿ ಒಬ್ರು. ಈ ಗೊಂದಲ ಜಜ್ಮೆಂಟ್ ಕೊಟ್ಟದ್ರಲ್ಲಿ ಅವರು ಒಬ್ರು. ಅದರಲ್ಲಿ ಏನು ಹೇಳಿತು ಅಂತ ಹೇಳಿದ್ರೆ, ರಿಗಾರ್ಡ್ಲೆಸ್ ಆಫ್ ಹರ್ ಬರ್ತ್, ರಿಗಾರ್ಡ್ಲೆಸ್ ಆಫ್ ವೆದರ್ ಫಾದರ್ ವಾಸ್ ಅಲೈವ್ ಆರ್ ನಾಟ್, ಶಿ ಗೈನ್ಸ್ ದಿ ರೈಟ್, ಈಕ್ವಲ್ ರೈಟ್ ಆಸ್ ದಟ್ ಆಫ್ ಮೇಲ್ ಮೆಂಬರ್ ಅಂತ ಹೇಳುವಂತಹ ತೀರ್ಪನ್ನು ಕೊಟ್ಟಿದ್ದಾರೆ ಮೊನ್ನೆ. ಎಲ್ಲಕ್ಕೂ ತಂದೆ ಬದುಕಿಲ್ಲದಿದ್ದರೂ ಕೂಡ ಹಿರಿಯರ ಮಕ್ಕಳಿಗೆ ಅವರ ಏನು ಆ ತಂದೆ ಆಸ್ತಿಯಲ್ಲಿ ಸಮಾನವಾದ ಪಾಲು ಇದೆ ಅಂತ. ಹೌದು, ಅಂದ್ರೆ ಕುಟುಂಬದ ಆಸ್ತಿಯಲ್ಲಿ ಹಿರಿಯರಿಂದ ಬಂದ ಆಸ್ತಿ, ಫ್ಯಾಮಿಲಿ ಪ್ರಾಪರ್ಟಿ. ಇಫ್ ಇಟ್ ಇಸ್ ಫ್ಯಾಮಿಲಿ ಪ್ರಾಪರ್ಟಿ, ಇಫ್ ಇಟ್ ಇಸ್ ಇಂಡಿವಿಜುವಲ್ ಪ್ರಾಪರ್ಟಿ, ವೈಯಕ್ತಿಕ ಆಸ್ತಿ ಆದ್ರೆ ಅವ ಏನು ಮಾಡಬಹುದು, ಅದು ಅವ ವೈಯಕ್ತಿಕ ಇಚ್ಛಾನುಸಾರದ ಆಸ್ತಿ. ಆದ್ರೆ ಹಿರಿಯರಿಂದ ಬಂದಂತಹ ಪರಂಪರಾಗತ ಆಸ್ತಿಯಲ್ಲಿ ಗಂಡಸಿಗೆ ಇದ್ದಷ್ಟೇ ಹಕ್ಕು ಹೆಂಗಸಿಗೂ ಇದೆ ಅನ್ನುವಂತಹ ಕಾಲ ಬಂದಿದೆ. ಇಟ್ ಇಸ್ ರೆಟ್ರೋ ಆಕ್ಟಿವ್ ಅಂತ ಹೇಳಿ ತೀರ್ಪು ಕೊಟ್ಟಿದ್ದಾರೆ. ಇಫ್ ಇಟ್ ಇಸ್ ನಾಟ್ ಇದು ರೆಟ್ರೋಸ್ಪೆಕ್ಟಿವ್ ಅಲ್ಲದಿದ್ರು ರೆಟ್ರೋ ಆಕ್ಟಿವ್ ಅಂತ ಹೇಳಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿನಲ್ಲಿ ಅಂದ್ರೆ ಒಮ್ಮೆ ಪಾಲಾಗಿದ್ದಿದ್ರೆ, ಆಲ್ರೆಡಿ ನಮ್ಮ ಆಸ್ತಿ, ಕುಟುಂಬದ ಆಸ್ತಿ ರಿಜಿಸ್ಟರ್ಡ್ ಪಾಲ ಆಗಿದ್ದಿದ್ರೆ ಅದನ್ನು ರೀಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಓಪನ್ ಆಗುದಿಲ್ಲ, ಅದು ಆಗಿ ಹೋಗಿದೆ ಹಿಂದಿನ ಕಾನೂನಿನ ಪ್ರಕಾರ. ಎಲ್ಲಿ ಪಾಲಾಗದೆ ಉಳಿದಿದೆ ಅಂತಹ ಜಾಯಿಂಟ್ ರೈಟ್ ಪ್ರಾಪರ್ಟಿ, ಫ್ಯಾಮಿಲಿ ಪ್ರಾಪರ್ಟಿ, ಅದರಲ್ಲಿ ಅವರಿಗೆ ಸಮಾನ ಹಕ್ಕಿದೆ ಅಂತ ಹೇಳಿ ಅವಳು ಹುಟ್ಟಿದಾಗಲೇ ಇನ್ನು ಮುಂದಕ್ಕೆ ಹುಟ್ಟುವಂತಹ ಎಲ್ಲಾ ಕುಟುಂಬಗಳಲ್ಲಿ ಹೆಣ್ಣು ಮಗುವಿಗೆ ಗಂಡು ಮಗುವಿಗೆ ಇದ್ದಷ್ಟೇ ಆಸ್ತಿ ಇದೆ. ಇದನ್ನು ಎಲ್ಲರೂ ತಿಳ್ಕೊಳ್ಬೇಕು, ಹೆಂಗಸರಂತೂ ತಿಳ್ಕೊಳ್ಬೇಕು. ಈ ಅರ್ಹತೆಯನ್ನು ಈಗ ಕೊಟ್ಟಿದೆ ಕಾನೂನು. ಪರಮೋಚ್ಚ ನ್ಯಾಯಾಲಯವು ಕೂಡ ಈ ಪ್ರಕಾರವೇ ತೀರ್ಪು ಕೊಟ್ಟಿದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಇನ್ನೂ ಕೂಡ ನಾವು ಕಾಮನ್ ಸಿವಿಲ್ ಕೋಡ್ ಆಗ್ಬೇಕು ಅಂತ ಹೇಳುವಂತದ್ದು ಯಾಕೆ ಅಂತ ಹೇಳಿದ್ರೆ, ನೋಡಿ, ನಮಗಿಂತ ಮುಂಚೆ ಕ್ರಿಶ್ಚಿಯನ್ಸ್ ರವರಿಗೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಇದೆ. ಅಲ್ಲಿ ಒಬ್ಬ ತೀರಿದ ಕೂಡಲೇ ಬರುವಂತಹ ಆಸ್ತಿಯಲ್ಲಿ ತಾಯಿ ತೀರಿದ್ರೆ, ಗಂಡ ಬದುಕಿದ್ರೆ ಅವರಿಗೆ 1/3 ರೈಟ್, ಗಂಡ ತೀರಿದ್ರೆ, ತಂದೆ ತೀರಿದ್ರೆ ಅವರ ಹೆಂಡತಿಗೆ, ವಿಧವೆಗೆ 1/3 ರೈಟ್. ಉಳಿದ ಆಸ್ತಿಗಳಲ್ಲಿ ಸಮಾನ ಹಕ್ಕು, ಗಂಡಾಗ್ಲಿ ಹೆಣ್ಣಾಗ್ಲಿ, ಈಕ್ವಲ್ ರೈಟ್. ದಿಸ್ ಈಕ್ವಲ್ ರೈಟ್, ಪ್ರಪೋಸಿಷನ್ ಆಫ್ ಈಕ್ವಲ್ ರೈಟ್ ವಾಸ್ ಎಕ್ಸಿಸ್ಟಿಂಗ್ ಫ್ರಮ್ 1925 ಆನ್ವರ್ಡ್ಸ್ ಇಂಡಿಯನ್ ಸೆಷನ್. ಆದ್ರೆ ಈಗ ನಮ್ಮ ಹಿಂದೂ ಏನು ಉತ್ತರದಾಯಿತ್ವ ಕಾಯ್ದೆಯಲ್ಲಿ ಅದು that spirit is brought into this act, that modern idea that she has equal right ಅನ್ನುವಂಥದ್ದು ಅಲ್ಲಿ ಬಂದಿದೆ. ಇನ್ನೊಂದು ವರ್ಗದಲ್ಲಿಯೂ ಬರುವ ಕಾಲ ಸಮಿತ್ತದೆ. ಯಾಕಂದ್ರೆ ಇನ್ನು ಅಂಡರ್ ದಿ ಶರಿಯತ್ ಲಾ ಮೇಲ್ ಮೆಂಬರ್ಗೆ ಒಂದಾದ್ರೆ ಹೆಣ್ಣಿಗೆ ಅರ್ಧ ರೈಟ್, ಒಂದು ಅರ್ಧ ರೈಟ್. ಇಟ್ ಇಸ್ ಈಗಿನ ಕಾಲಕ್ಕೆ ಇಟ್ ಇಸ್ ಅನಾಮಲಿ. ಆ ಕಾಲದಲ್ಲಿ ಅದು ಇರಬಹುದು, ನಮ್ಮಲ್ಲಿಯೂ ಇತ್ತು. ನಮ್ಮಲ್ಲಿ ಹೆಂಗಸರಿಗೆ ಸಮಾನ ಹಕ್ಕು ಕೊಡ್ಲಿಲ್ಲ. ಹಾಗಾಗಿ ಸಮಾನತೆ ಅತ್ತ ನಾವು ಇಡೀ ಪ್ರಪಂಚ ಮುಂದುವರಿತಾ ಇದೆ. ಅದು ಇಟ್ ಇಸ್ ಎ ಗುಡ್ ಐಡಿಯಾ. ಸರ್ ಓಕೆ, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾವು ಇನ್ನಷ್ಟು ಮಾತಾಡಬೇಕಾಗಿದೆ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ನಾನು ವಕೀಲರಾಗಿರುವಂಥ MK ವಿಜಯ್ ಕುಮಾರ್ ಜೊತೆಗೆ ಸಂವಾದವನ್ನು ಮುಂದುವರಿಸ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅದೇ ಹಿರಿಯ ವಕೀಲರಾಗಿರುವಂಥ MK ವಿಜಯ್ ಕುಮಾರ್ ಅವರ ಜೊತೆಗೆ ಈ ಒಂದು ಏನು ಮಾತುಕತೆ ನಾವು ನಡೆಸ್ತಾ ಇದ್ದೇವೆ. ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥ ಕರ್ನಾಟಕದ ಹಿರಿಯ ವಕೀಲರಾಗಿರುವಂಥ ಕಾರ್ಕಳದ ಮಿಜಾರು ಕನಕಬೆಟ್ಟು
ವಿಜಯ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡುವಾಗ ಈಗಾಗಲೇ ಏನು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರ ವೃತ್ತಿ ಜೀವನದ ಅವರು ಪಾಲಿಸಿಕೊಂಡು ಬಂದಂಥ ಆದರ್ಶವನ್ನು ಬಹುಮುಖ್ಯವಾಗಿ ಅವರು ಹೇಳಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ನಾನು ಕೆಲವು ಕೇಸುಗಳನ್ನು ಬಿಟ್ಟದ್ದು ಉಂಟು ಅಂತ ಕೂಡ ಹೇಳಿದ್ದಾರೆ. ಸೊ ಜೊತೆಗೆ ನಾನು ಅವ್ರ ಜೊತೆಗೆ ಇವತ್ತು ಕಾನೂನಿನ ವಿಚಾರವಾಗಿ ಸಂವಾದ ಮಾಡೋ ಸಂದರ್ಭದಲ್ಲಿ ಮಹಿಳೆಯರಿಗೆ ಆ ಕಾನೂನಿನಲ್ಲಿರುವಂಥ ಸೌಲಭ್ಯಗಳು ಅಥವಾ ಅವರು ಪಡೆಯಬಹುದಾದಂಥ ಹಕ್ಕು ಬಾಧ್ಯತೆಗಳ ಬಗ್ಗೆ ಅದು ಕೂಡ ಬಹುಮುಖ್ಯವಾಗಿ 1956 ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಹಿಂದೂ ಉತ್ತರದಾಯಿತ್ವ ಏನು ಕಾಯ್ದೆಯ ಹಿನ್ನೆಲೆಯಲ್ಲಿ ಅವರು ಈ ಒಂದು ಸಂವಾದ ನಡೆಸಿಕೊಡ್ತಾ ಇದ್ದಾರೆ. ನಾನು ಈ ಸಂವಾದವನ್ನು ಮತ್ತೆ ಮುಂದುವರಿಸೋ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಸರ್ ಅವರೇ, ಈಗ ಸಾಮಾನ್ಯವಾಗಿ ವಿಚ್ಛೇದಿತ ಮಹಿಳೆಯರು ಅಂದರೆ ಡಿವೋರ್ಸ್ ಆಗೋ ಸಂದರ್ಭದಲ್ಲಿ ಆ ಮಹಿಳೆ ಏನು ಕ್ಲೇಮ್ ಮಾಡಬಹುದಾದ ಅಥವಾ ಪರಿಹಾರ ಅಥವಾ ಆಸ್ತಿ ಕೂಡ, ಯಾಕಂದರೆ ಗಂಡನ ಆಸ್ತಿಯಲ್ಲಿ ಏನೇನು ಕೇಳಬಹುದು, ಏನೇನು ವಿಚಾರಗಳಿದ್ದಾವೆ? ವಿಚ್ಛೇದನ ಪ್ರಸಂಗ ನಡೆಯುತ್ತಿರುವಾಗಲೇ ಒಬ್ಬ ಮಹಿಳೆ ವಿಚ್ಛೇದನ ಪಡೆಯುವ ಸಕಾರಣಕ್ಕಾಗಿ ವಿಚ್ಛೇದನಕ್ಕೋಸ್ಕರ ಅರ್ಜಿ ಹಾಕ್ತಾರೆ ಫ್ಯಾಮಿಲಿ ಕೋರ್ಟ್ನಲ್ಲಿ, ನ್ಯಾಯಾಲಯಗಳಲ್ಲಿ. ಹಾಕುವಾಗಲೇ ಅವರು ತನ್ನ ಪರಿಹಾರವನ್ನು ಕೇಳಬಹುದು. Section 24 of the Hindu Marriage Act enables her to file applications. There is a difference between ತೀರ್ಪು ಬರುವ ತನಕ ಕಾಯಬೇಕಾಗಿಲ್ಲ, ಆಗಲೇ ಹಾಕಬಹುದು. There is two things ನೆನಪಿಟ್ಟುಕೊಳ್ಬೇಕು. ಒಂದು ಎಲಿಜಿಬಿಲಿಟಿ ಅಂಡ್ ಅನದರ್ ಇಸ್ ಎಂಟೈಟಲ್ಮೆಂಟ್. ಅವಳಿಗೆ ಹಕ್ಕಿನ ಪ್ರಕಾರ ಸಿಗುವಂತಹ ಇದು ಅವಳಲ್ಲಿ ತಪ್ಪು ಇಲ್ಲದಿದ್ರೆ ತೋರಿಕೆಯಲ್ಲಿ prima facie if she is not it is not shown that she is at fault, then she is entitled. Eligibility is different. For her own unjustifiable reason she lives away from the husband. She cannot torture the husband by as of right ಅಂತ ಹೇಳಿ ಕೇಳಬಾರದು. ಅವಳದ್ದು ತಪ್ಪಿಲ್ಲದಿದ್ರೆ, ಅವಳಿಗೆ ವ್ಯವಸ್ಥೆಗಳು ಇಲ್ಲದಿದ್ರೆ, ಅರ್ನಿಂಗ್ ಲೇಡಿ ಹಾಗೆ ಆಗುವುದಿಲ್ಲ, ಅವಳಿಗೂ ಇನ್ಕಮ್ ಇರ್ತದೆ. ಶಿ ಈಸ್ ಎ ಪರ್ಸನ್ ಇನ್ಕೇಪಬಲ್ ಆಫ್ ಮೇಂಟೈನಿಂಗ್ ಹರ್ ಸೆಲ್ಫ್. ಆ ಸಂದರ್ಭದಲ್ಲಿ ಅವಳು ನ್ಯಾಯಾಲಯಕ್ಕೆ ಹೋಗಿ ಅಪ್ಲಿಕೇಶನ್ ವಿಚ್ಛೇದನ ಸಂದರ್ಭದಲ್ಲಿಯೂ ಇದನ್ನು ಪಡಿಬಹುದು. ಅದು ಬಹಳ ಇಂಟ್ರಿಮ್ ಅರೇಂಜ್ಮೆಂಟ್, ಅಂದ್ರೆ ವಿಚ್ಛೇದನ ಮುಗಿಯುವವರೆಗೆ ಕೂಡ ತಿಂಗಳಿಗೆ ಇಷ್ಟು ಅವಳ ಮೇಂಟೆನೆನ್ಸ್ ಬಗ್ಗೆ. ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಸ್ಟೇಟಸ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ದಿ ಲಿವಿಂಗ್. ಗಂಡ ಹೇಗೆ ಇರ್ತಾನೆ, ಇಟ್ ಈಸ್ ಕಮೆನ್ಸುರೇಟ್ ವಿತ್ ದಟ್ ಲಿವಿಂಗ್. ಸುಮ್ಮನೆ ಬೇಡುವವರ ಹಾಗೆ ನಟ್ಟು ನಕ್ಲೆ ಕೊರ್ಪಿಲಕ ಹಾಗಾಗುವಂಥದ್ದಲ್ಲ. ಆ ವ್ಯವಸ್ಥೆ ಮಾಡಲಿಕ್ಕೂ ನ್ಯಾಯಾಲಯಕ್ಕೆ ಹಾಕಿದ ಸಂದರ್ಭ ಇದ್ದಲ್ಲಿ ಆ ವ್ಯವಸ್ಥೆ ಮಾಡ್ಬೋದು, ಪಡ್ಕೊಳ್ಬಹುದು. ವಿಚ್ಛೇದನ ಆದ ಮೇಲೂ ಕೂಡ ಲೈಫ್ ಲಾಂಗ್ ಅವರಿಗೆ ಏನು ಪರಿಹಾರ ಸಿಗಬೇಕು ಅದರಲ್ಲೇ ವ್ಯವಸ್ಥೆ ಮಾಡಿಕೊಳ್ಳುವಂತಹ, ನ್ಯಾಯಾಲಯಕ್ಕೆ ತೀರ್ಪು ಕೊಡುವಂತಹ ಮತ್ತು ರಾಜ್ಯ ಸಂಧಾನದಲ್ಲಿಯೂ ಅದನ್ನು ಮಾಡಿಸಿಕೊಳ್ಬಹುದು. ಈ ವ್ಯವಸ್ಥೆ ಇದೆ. ಈಗ ಗಂಡನ ಆಸ್ತಿಯಲ್ಲಿ ಕೂಡ ಅವರಿಗೆ ಏನು ಪಾಲು ಸಿಗುತ್ತಾ, ಪಾಲು ಬರುತ್ತಾ? ಅವಳಿಗೆ ಗಂಡನ ಆಸ್ತಿಯಲ್ಲಿ ಆಸ್ ಆಫ್ ರೈಟ್ ಬರುವುದಿಲ್ಲ, ಹಕ್ಕು ಬರುವುದಿಲ್ಲ. ಗಂಡ ತೀರಿದ್ರೆ ಅದರಲ್ಲಿ ಬಂದೇ ಬರ್ತದೆ, ಪರ್ಯಾಯ ವ್ಯವಸ್ಥೆ ಇಲ್ಲದಿದ್ರೆ ಗಂಡನ ಆಸ್ತಿಯಲ್ಲಿ ಅವಳು ಶಿ ಈಸ್ ಆಸ್ ಮಚ್ ಎಂಟೈಟಲ್ಡ್ ಟು ದ ಪ್ರಾಪರ್ಟಿ ಆಸ್ ಹರ್ ಚಿಲ್ಡ್ರನ್ ಇದರಲ್ಲಿ ಇರುವಂಥದ್ದು. ಮತ್ತು ಕಾನೂನು ವಿಚ್ಛೇದನ ನಂತರವೂ ಕೂಡ ಒಂದು ಇದಿದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಸೆಕ್ಷನ್ 125 ಅಂತ ಹೇಳಿ ಒಂದು ಪ್ರೊವಿಷನ್ ಇದೆ. ಅದರಲ್ಲಿಯೂ ಕೂಡ ನನಗೆ ಏನು, ನಾನು ತಿರಸ್ಕರಿಸಲ್ಪಟ್ಟ ಮಹಿಳೆ, ನಿರ್ಗತಿಗಳು, ನನಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ, and he is capable of maintaining myself and himself and myself, ಅದರಿಂದಾಗಿ ನನಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದರಲ್ಲಿಯೂ ಕೂಡ ಇಂಟ್ರಿಮ್ ಆರ್ಡರ್. ಜನರಲಿ there will be an interim order. ಇಂಟ್ರಿಮ್ ಆರ್ಡರ್ ಮಾಡದೇ ಇರುವಂತದ್ದು ಅಪರೂಪ. ಅವಳು ಅಫಿಡವಿಟ್ ಹಾಕಿ ಇನ್ನು ತನಿಖೆ ಆಗುವ ಮುಂಚೆ ವ್ಯವಸ್ಥೆ ಮಾಡಬೇಕು ಮತ್ತು ಅದರ ಕೇಸಿನ ಖರ್ಚು ಕೂಡ ಕೊಡಿಸಬೇಕು ಅನ್ನುವಂಥದ್ದು ಕಾಯ್ದೆಯಲ್ಲಿ ಇದೆ. ಎಷ್ಟೋ ಜನ ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಟ್ಟು ನ್ಯಾಯಾಲಯ ಅಥವಾ ನಮ್ಮ ನ್ಯಾಯ ವ್ಯವಸ್ಥೆ ಮಹಿಳೆಯ ಪರವಾಗಿ ಪ್ರೋಗ್ರೆಸಿವ್ ಆಗಿ ಒಂದು ನಿಲ್ಲುತ್ತೆ ಅನ್ನೋದನ್ನು ನೀವು ಇಲ್ಲಿ ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ. ಆದ್ರೆ ಒಂದು ಟ್ರಾಜಡಿ ಆಫ್ ಫ್ಯಾಕ್ಟ್ ಈಸ್ by nature, because of social setup, very few ladies approach the court. They are reluctant, allergic to the courts. ಅಂದ್ರೆ ಅವರು ನಿಜವಾಗಿ ಈ ಹಕ್ಕುಗಳನ್ನು ತಿಳ್ಕೊಂಡು ಉಪಯೋಗ ಮಾಡಿಕೊಳ್ಬೇಕು. So that it may deter other husbands also from denying her the requirements. ಮತ್ತು ತಪ್ಪು ಅಭಿಪ್ರಾಯವೂ ಇರಬಾರದು. ಎಷ್ಟೋ ಮಹಿಳೆಯರನ್ನು ನಾನು ನೋಡಿದ್ದೇನೆ, ರಾಜಿಗೆ ಕೇಳುವುದಿಲ್ಲ, ನನಗೆ 25 ಲಕ್ಷ ಕೊಡಿ, 50 ಲಕ್ಷ ಕೊಡಿ ಅಂತ ಹೇಳಿ. ಅದು ಆಗುದಿಲ್ಲ ನ್ಯಾಯಾಲಯದಲ್ಲಿ. ಅದು ಅಮೆರಿಕನ್ ಕೋರ್ಟ್ಗಳಲ್ಲಿ ಸಿಗಬಹುದು, ಇಲ್ಲಿಯ ಕೋರ್ಟ್ಗಳಲ್ಲಿ ಅದು ಎಲ್ಲ ಸಿಗುವಂಥದ್ದು ಬಹಳ ಅಪರೂಪ. ಶ್ರೀಮಂತಿಕೆಯ ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಸ್ ಕೋಟಿಗಟ್ಟಲೆ
ಅವರು ಆಸ್ತಿ ಇರುವವರು ಇದೆಲ್ಲ ಇರುವವರು ಹುಟ್ಟುವಳಿ ಇರುವವರು ಅವರಿಗೆ ಆ ವ್ಯವಸ್ಥೆ ಸಿಗ್ಬೋದು. ಮತ್ತೆ ಆದ್ರೆ ಬೈ ಅಂಡ್ ಲಾರ್ಜ್ ಇಟ್ ಈಸ್ 1/3 ಆಫ್ ಹಿಸ್ ಇನ್ಕಮ್. ಅವನು ಎಷ್ಟು ಇನ್ಕಮ್ ಇದೆ ಅಂತ ಅವಳು ತೋರಿಸಿದ್ರೆ ಅದರಲ್ಲಿ 1/3 ಶಿ ಇಸ್ ಎಂಟೈಟಲ್ಡ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದೆ. ಹಾಗೆ ಇದೆ 1/3 ಬಿಕಾಸ್ ಅವರಿಗೆ ಬೇರೆ ಡಿಪೆಂಡೆನ್ಸ್ ಇರ್ಬೋದು, ತಾಯಿ ಇರ್ಬೋದು, ಉಳಿದವರನ್ನು ಕೂಡ ನೋಡಿಕೊಳ್ಳುವ ಜವಾಬ್ದಾರಿ ಇರ್ಬೋದು. ಹಾಗಾಗಿ ಅವಳಿಗೆ ಇಷ್ಟು ಅಂತ ಬಂದಿದೆ. ಇಟ್ ಕ್ಯಾನ್ ಬಿ ವರ್ಕ್ಡ್ ಔಟ್. ಈಗ ಮತ್ತೆ ಇನ್ನೊಂದು ವಿಚಾರ ಸರ್, ಈ ವೃದ್ಧ ತಾಯಿ ಇರ್ತಾರೆ ಎಷ್ಟೋ ಸಂದರ್ಭದಲ್ಲಿ, ಮತ್ತು ಇವತ್ತಿನ ಕಾಲಘಟ್ಟದಲ್ಲಂತೂ ಅದೊಂದು ಏನು ಫ್ಯಾಷನೇ ಆಗಿ ಹೋಗಿದೆ. ಮಕ್ಕಳು ಎಲ್ಲೆಲ್ಲೋ ದೇಶಗಳಲ್ಲಿ ಇರ್ತಾರೆ, ಈ ತಾಯಿಯನ್ನು ನೋಡುವವರು ಯಾರೂ ಇರುವುದಿಲ್ಲ. ಏನೋ ಒಂದಷ್ಟು ಮಂದಿ ತಾಯಿಯನ್ನು ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಕೂರಿಸಿ ಬರ್ತಾರೆ. ಬಟ್ ಆ ತಾಯಿ ಎಷ್ಟು ಸಮಯದಿಂದ ಮಕ್ಕಳಿಗೆಯನ್ನು ಜತನವಾಗಿ ಬೆಳೆಸಿದ್ದು ಅಥವಾ ಆ ಮಕ್ಕಳ ಪರವಾಗಿ ತನ್ನ ಆಸ್ತಿಯನ್ನು ಕಾಪಾಡಿಕೊಂಡು ಬಂದದ್ದು, ಇಂತೆಲ್ಲ ಸಂದರ್ಭ ಆದರೂ ಕೂಡ ಕೊನೆಯ ಕಾಲಕ್ಕೆ ಬರುವಾಗ ತಾಯಿ ಎಲ್ಲೋ ವೃದ್ಧಾಶ್ರಮದಲ್ಲಿರುವಂಥ ಪರಿಸ್ಥಿತಿ ಬರ್ತದೆ. ಈಗ ಆ ಏನು ವೃದ್ಧ ಮಹಿಳೆಯರನ್ನು ಸಂರಕ್ಷಣೆ ಮಾಡುವ ವಿಚಾರವಾಗಿ ಮತ್ತು ಅವರ ಹಕ್ಕು ಬಾಧ್ಯತೆಗಳ ಬಗ್ಗೆ ಕಾನೂನು ಏನು ಹೇಳುತ್ತೆ ಸರ್? ಕಾನೂನಿನಂತೆ ಅವರಿಗೂ ಕೂಡ ವೃದ್ಧೆಯರಿಗೂ ಕೂಡ ಹೆಂಡತಿಯ ಏನೆಲ್ಲ ವಿಚ್ಛೇದಿತ ಹೆಂಡತಿಗೆ ಅಥವಾ ಸಪರೇಟೆಡ್ ವೈಫ್ಸ್ ಅವರಿಗಿರುವಂತಹ ಅನುಕೂಲತೆಗಳು ಇವೆ. ಅಲ್ಲಿ ಪತ್ನಿಯರು ನನ್ನ ತಪ್ಪಿಲ್ಲ ಅಂತ ಹೇಳಿ ತೋರಿಸ್ಬೇಕಾಗ್ತದೆ. ಆದ್ರೆ ವೃದ್ಧೆಯಾದ ತಾಯಿಗೆ ಅದು ಯಾವುದೂ ಅಗತ್ಯ ಇಲ್ಲ. ನಾನು ವೃದ್ಧೆ, ನನಗೆ ಅರ್ನಿಂಗ್ ಕೆಪಾಸಿಟಿಯೇ ಇಲ್ಲ, ಐ ಹ್ಯಾವ್ ನೋ ರಿಸೋರ್ಸಸ್, ಐ ಡಿಪೆಂಡ್ ಎಂಟೈರ್ಲಿ ಆನ್ ಮೈ ಚಿಲ್ಡ್ರನ್ ಅಥವಾ ಸನ್ ಅಂತ ಹೇಳಿ ಅವರು ಅರ್ಜಿ ಹಾಕಿದ್ರೆ 120 ಈ ತಾಯಿಗೂ ಕೂಡ ವ್ಯವಸ್ಥೆ ಮಾಡಿದೆ. ತಾಯಿಗೂ ಕೂಡ ಅವರು ಕೊಡಬೇಕಾಗ್ತದೆ, ಮೇಂಟೆನೆನ್ಸ್ ಕೊಡಬೇಕಾಗ್ತದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಕರಿಯೇಸಿ ಅಂತ ಹೇಳುವಂತಹ ನಮ್ಮ ಸಂಸ್ಕೃತಿಯನ್ನು ಮರೆತು ಬಿಟ್ಟಂತಹ ವ್ಯಕ್ತಿಗಳು ಇದ್ದಾರೆ. ಇನ್ನು ತಾವು ಹೇಳಿದಾಗೆ ಅಮೆರಿಕದಲ್ಲಿಯೋ ಇನ್ನೊಂದಿದ್ದು ಬಹುಶಃ ಅದು ಅವರ ಜೀವನ ಸುಖಮಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಕಾನೂನು ವ್ಯವಸ್ಥೆ ಮಾಡಿದೆ. ಮೈ ಓನ್ಲಿ ಅರ್ನೆಸ್ಟ್ ಇದು ನಮ್ಮ ನ್ಯಾಯಾಧೀಶರುಗಳು ಈ ಕೇಸುಗಳನ್ನು ಇಫ್ ದೇ ಆರ್ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಸ್ಪೆಷಲ್ ಇದು ಇದೆ, ನೋಟಿಫಿಕೇಶನ್, ಗೈಡೆನ್ಸ್ ಅಂಡ್ ಎಂಪ್ಯಾಟಿಕ್ ಮ್ಯಾಂಡೇಟ್ ಬೈ ದ ಕೋರ್ಟ್ಸ್ ಅಬೌವ್. ಇವುಗಳನ್ನು ಸೀನಿಯರ್ ಸಿಟಿಸನ್ಸ್ ನ ಕೇಸುಗಳನ್ನು ತ್ವರಿತವಾಗಿ ಮುಗಿಸಬೇಕು ಅಂತ ಇದೆ. ಆದ್ರಿಂದ ವೃದ್ಧೆಯರಾದವರಿಗೆ ನ್ಯಾಯಾಲಯಕ್ಕೆ ಬಂದಾಗ ಅವರ ವಕೀಲರು ಸಮರ್ಥವಾಗಿ ಈ ಹೆಂಗಸಿಗೆ ಬೇರೆ ವ್ಯವಸ್ಥೆ ಇಲ್ಲ, ಕೂಡಲೇ ಒಂದು ಅರೇಂಜ್ಮೆಂಟ್ ಮಾಡಬೇಕು ಅನ್ನುವ ಹಠ ಹಿಡಿದು ಕೆಲಸ ಮಾಡಿದ್ರೆ ನ್ಯಾಯಾಧೀಶರು ಅದನ್ನು ಕೂಡಲೇ ವ್ಯವಸ್ಥೆ ಮಾಡುವಂತಹ ಜವಾಬ್ದಾರಿ ನ್ಯಾಯಾಧೀಶರಿಗೆ ಇದೆ. ಬಿಕಾಸ್ ಶಿ ಈಸ್ ಜನರಲಿ ಎ ಸೀನಿಯರ್ ಸಿಟಿಸನ್. ತಾಯಿ 60 ವರ್ಷ ಮಿಕ್ಕಿರ್ತದೆ. ಹಾಗಾಗಿ ಅಲ್ಲಿಯೂ ರಕ್ಷಣೆ ಇದೆ. ಓನ್ಲಿ ಇಂಪ್ಲಿಮೆಂಟೇಷನ್ ಹ್ಯಾಸ್ ಟು ಬಿ ವೆರಿ ಸಿನ್ಸಿಯರ್. ಅನುಷ್ಠಾನ ಬರುವಂತದ್ದು ಸ್ವಲ್ಪ ನಮ್ಗೆ ಹಿನ್ನಡೆ ಇದೆ. ಅನುಷ್ಠಾನಕ್ಕೆ ಬರ್ಬೋದು, ಇನ್ನಷ್ಟು ಅದರ ಬಗ್ಗೆ ಲೆಜಿಸ್ಲೇಷನ್ ಮಾಡಿದೆ. ಅದರಲ್ಲಿ ಕೆಲವು ಹೇಳಿದೆ, ನೀವು 6 ತಿಂಗಳೊಳಗೆ 3 ತಿಂಗಳೊಳಗೆ ಈ ತೀರ್ಪು ನೀಡಬೇಕು, ಅವರಿಗೆ ವ್ಯವಸ್ಥೆ ಆಗಬೇಕು, ವಿದಿನ್ ಸೋ ಮೆನಿ ಟೈಮ್ ಫ್ಯಾಕ್ಟರ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಎಷ್ಟೋ ನ್ಯಾಯಾಧೀಶರುಗಳು ಇಟ್ ಇಸ್ ವೆರಿ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೈ ಅಂಡ್ ಲಾರ್ಜ್ ಹೆಚ್ಚಿನವರು ಅದನ್ನು ಫಾಲೋ ಮಾಡ್ತಾರೆ, ಅದನ್ನು ಫಾಲೋ ಮಾಡಿ ಇದು ಮಾಡ್ತಾರೆ. ಸೊ ಎಫಿಷಿಯನ್ಸಿ ಮ್ಯಾಟರ್ಸ್. ಕರೆಕ್ಟ್ ಅದೊಂದು ಎಫಿಷಿಯನ್ಸಿ ಮ್ಯಾಟರ್, ಕರೆಕ್ಟ್. ಬಟ್ ಇಡೀ ನಮ್ಮ ಈ ನ್ಯಾಯಾಂಗ ವ್ಯವಸ್ಥೆ ನಾವು ನೋಡಿದಾಗ ಈ ಕೇಸುಗಳ ವಿಲೇವಾರಿ ಇದೆಯಲ್ಲ ಸರ್, ಅತ್ಯಂತ ನಿಧಾನಗತಿಯಲ್ಲಿ ಸಾಗ್ತಾ ಉಂಟು. ಅದು ಏನು ಜಗತ್ತಿನ ಬಹುತೇಕ ದೇಶಗಳನ್ನು ಏನು ಅಭಿವೃದ್ಧಿ ಹೊಂದಿದ ದೇಶಗಳನ್ನು ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಕೇಸುಗಳು ವರ್ಷಾನುಗಟ್ಟಲೆ ಫುಲ್ ಆನ್ ಆಗುವಂಥದ್ದು. ಸೊ ಇದು ಬಹುಶಃ ಎಲ್ಲೋ ನೀವು ಕೂಡ ಒಂದು ಮಾತು ಹೇಳಿದ್ರಿ, ಅನುಷ್ಠಾನ ಅಂತ ಹೇಳಿದ್ರಲ್ಲ, ಈ ಅನುಷ್ಠಾನ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಲಿಕ್ಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸ್ವಲ್ಪ ನಿಧಾನಗತಿಯಲ್ಲಿರುವುದು ಕೂಡ ಒಂದು ಕಾರಣ ಆಗಿರ್ಲಿಕ್ಕಿಲ್ವಾ? ಖಂಡಿತ ಇದೆ. ಆದರೆ ಅದನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡುವಂಥದ್ದು ಅಗತ್ಯ. ದೇರ್ ಈಸ್ ಎ ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಮಂಗ್ ದ ಪೀಪಲ್. ವೈ ದಿಸ್ ಡಿಲೇ, ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಡಿಲೇ, ಅದನ್ನು ನಾವು ಹೆಚ್ಚು ಆಲೋಚನೆ. ಡಿಲೇ ಇಸ್ ದೇರ್, ಇಟ್ ಕ್ಯಾನಾಟ್ ಬಿ ಡಿಸ್ಪ್ಯೂಟೆಡ್ ಅಟ್ ಆಲ್. ಡಿಲೇ ಇದೆ. ಡಿಲೇ ಆಗ್ಲಿಕ್ಕೆ ಕಾರಣ ಏನು? ಒಂದು, ನಾವು 130 ಕೋಟಿ ಜನ ಇದ್ದೇವೆ, ಲಾರ್ಜೆಸ್ಟ್ ಇದು. ನಮ್ಮ ಎಷ್ಟು ಲಕ್ಷ ಜನಕ್ಕೆ 1 ಕೋಟಿ ಇದೆ? ತಾವು ಆಲೋಚನೆ ಮಾಡಿ. ಒಂದು ತಾಲೂಕಿಗೆ ಎಷ್ಟು ವೋಟರ್ಸ್ ಇದ್ದಾರೆ, ಎಷ್ಟು ವೋಟರ್ಸ್ಗಿಂತ ಜಾಸ್ತಿ ಜನ ಇದ್ದಾರೆ. ಅವರಿಗೆ ಇರುವುದು 1 ಕೋಟಿ ಇಲ್ಲ ಕೆಲವು ಕಡೆಯಲ್ಲಿ. ಆ 1 ಕೋಟಿನಲ್ಲಿ ಎಲ್ಲರೂ ಇದು ತಮ್ಮ ಸಮಸ್ಯೆಗಳನ್ನು ತಂದು ಅಲ್ಲಿ
ಹಾಕಿದ್ರೆ ಒಂದು ತಾಲೂಕಿನಲ್ಲಿ ಸಣ್ಣ ಪುಟ್ಟ ಅಂತ ಆಸ್ಪತ್ರೆಗಳು ಒಂದಷ್ಟು ಇರುತ್ತೆ, ಒಂದು ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಆಸ್ಪತ್ರೆಗಳು ಖಂಡಿತ. ಯಾಕಂದ್ರೆ ಈ ಆರೋಗ್ಯ ಸ್ವಾತಂತ್ರ್ಯ ಬರುವಾಗ ಇದ್ದ ಆಸ್ಪತ್ರೆಗಳ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಈಗ ಪ್ರೈವೇಟ್ ಡಾಕ್ಟರ್ಸ್, ಪ್ರೈವೇಟ್ ಕ್ಲಿನಿಕ್ಸ್ ಎಲ್ಲ ಬಂದಿದೆ ಅದಕ್ಕೆ ಪರಿಹಾರ. ಆದ್ರೂ ಕೂಡ ಕಮ್ಮಿ ಅಂತ ಹೇಳ್ತಾರೆ. As per statistics and demography, the number of hospitals and clinics are far lesser than those ಇದು ಆ ದೇಶಗಳಲ್ಲಿ ಇದ್ದಕ್ಕಿಂತ. ಇಲ್ಲಿ ಎಷ್ಟು ನಾವು ಕೇಸುಗಳಿದ್ದೇವೆ, ಎಷ್ಟು ಕೋರ್ಟ್ಗಳಿದ್ದೇವೆ, ಕೋರ್ಟ್ಗಳ ಸಂಖ್ಯೆಯೂ ಜಾಸ್ತಿ ಮಾಡಬೇಕು. ಮಾಡ್ತಾ ಇದ್ದಾರೆ ಸರ್ಕಾರ, ನಿಜವಾಗಿ ಮಾಡ್ತಾ ಇದ್ದಾರೆ. ಇಡೀ ಕಾಸರಗೋಡಿನಿಂದ ಹಿಡಿದು ನಾವು ತಿಳ್ಕೊಳ್ಬೇಕು, ಬೈಂದೂರಿನವರೆಗೆ ನಾನು ವಕಾಲತಿಗೆ ಬರುವ ಸ್ವಲ್ಪ ಸಮಯದ ಹಿಂದೆ ಕೇವಲ ಒಂದು ಜಿಲ್ಲಾ ನ್ಯಾಯಾಲಯ ಇತ್ತು. ಈಗ ನೋಡಿ, ಪುತ್ತೂರಿನಲ್ಲಿ ಜಿಲ್ಲಾ ನ್ಯಾಯಾಲಯ, ಇಲ್ಲಿ 7 ಜಿಲ್ಲಾ ನ್ಯಾಯಾಲಯ, ಕಾಸರಗೋಡಿನಲ್ಲಿಯೂ ಕೂಡ ಪ್ರತ್ಯೇಕವೇ ಜಿಲ್ಲಾ ನ್ಯಾಯಾಲಯ, ಉಡುಪಿಯಲ್ಲಿ ಜಿಲ್ಲಾ ನ್ಯಾಯಾಲಯ. ಈಗಲೂ ಸಂಖ್ಯೆ ಆಗಿದೆ, ಆದ್ರೂ ಸಾಕಾಗುದಿಲ್ಲ. ಒನ್ ರೀಸನ್ ತಾವು ತಿಳ್ಕೊಳ್ಬೇಕು, ಜನರು ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ನಾನು ವಕಾಲತಿಗೆ ಬರುವ ಸಮಯದಲ್ಲಿ ಅಬೌಟ್ 52 years ಬ್ಯಾಕ್ ಆಕ್ಸಿಡೆಂಟ್ಗಳೇ ಕಮ್ಮಿ, ಎಲ್ಲಿಯೂ ಆಕ್ಸಿಡೆಂಟ್ ಇರಲಿಲ್ಲ. ನಮ್ಗೆ ಆಕ್ಸಿಡೆಂಟ್ ಕೇಸುಗಳೇ ಬಹಳ ಅಪರೂಪ. ಈಗ ಮೊನ್ನೆ ಈ ಮಹಾಮಾರಿಯಿಂದ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಿದೆ, ಇಲ್ಲದಿದ್ರೆ ಎಷ್ಟು ಆಕ್ಸಿಡೆಂಟ್ಗಳು, ಎಷ್ಟು ಒಂದು ದಿವಸಕ್ಕೆ ಡೆತ್, ಅದಕ್ಕೆ ಪರಿಹಾರ, ಅದಕ್ಕೆ ಕೋರ್ಟಿಗೆ ಹೋಗುವಂಥದ್ದು, ಅದೆಲ್ಲ ಮುಗಿಯುವುದು ಹೇಗೆ ಆಗ್ತದೆ? ಅದರಿಂದ ಈ ಜನಸಂಖ್ಯೆ ಪ್ರಥಮ ಕಾರಣ. ನಮ್ಮ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ದಟ್ ಈಸ್ ದಿ ಫಸ್ಟ್ ರೀಸನ್ ಫಾರ್ ದಿಸ್ ಡಿಲೇ. ಸುಪ್ರೀಂ ಕೋರ್ಟಿನವರೆಗೂ ಇದು ರಾಶಿ ಬಿದ್ದಿದೆ. ಬಾಗ್ಲಿಕ್ಕೆ ಮುಖ್ಯ ಕಾರಣ ಯಾವುದು? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಸಾಕಷ್ಟು ಕೋರ್ಟ್ಗಳು ಇನ್ನಷ್ಟು ಆಗಬೇಕು, ಎಲ್ಲಕ್ಕಿಂತ ದೊಡ್ಡದಾಗಿ ನಮ್ಮ ವಿದ್ಯಾವಂತರಾಗಬೇಕು. ಆಸ್ ವಿ ಗ್ರೋ ಅಂಡ್ ವಿ ಶುಡ್ ಬಿ ರಿಲಕ್ಟೆಂಟ್ ಟು ಅಪ್ರೋಚ್ ದ ಕೋರ್ಟ್ಸ್ ಆಲ್ಸೋ. ಸಮಸ್ಯೆ ಬಂದಾಗ ಹೋಗಿ ಜಗಳವೇ ಮಾಡುವಂತದ್ದು ಅಗತ್ಯ ಇಲ್ಲ. ಒಂದಷ್ಟು ಪ್ರಕರಣಗಳನ್ನು ಆರ್ಬಿಟ್ರೇಷನ್ ಮೂಲಕ, ಬೇರೆ ಪಂಚಾಯತಿಕೆ ಮೂಲಕ. ಹಿಂದೆ ಎಲ್ಲ ನಮ್ಮ ಕಾಲದಲ್ಲಿ ಹಳ್ಳಿಯಲ್ಲಿ ಕೆಲವು ಪಂಚಾಯತಿಕೆಗಳು ನಡೀತಾ ಇತ್ತು, ಕೆಲವು ಭೂತಗಟ್ಟುವ ಇದರಲ್ಲಿ ನಡೀತಾ ಇತ್ತು. ನಮ್ಗೆ ಈಗ ಸ್ವಲ್ಪ ಅದು ಈಸ್ ಅನ್ ಓಲ್ಡ್ ಮ್ಯಾನ್, ಓಲ್ಡ್ ಸ್ಟೈಲ್ ಅಂತ ಹೇಳ್ಬೋದು. ಪಂಚಾಯತಿಗೆ ನಾನು ನೋಡಿದ್ದೇನೆ, ನಮ್ಮ ಶಿರ್ತಾಡಿ ಗ್ರಾಮ ಕಾರ್ಕಳದಲ್ಲಿ ಕೇಸೇ ಇಲ್ಲ, ಒಂದು ಕೇಸ್ ಇಲ್ಲ ಆ ಸಮಯದಲ್ಲಿ. ಇದ್ರು ಅವರು ವಿಲಿಯಂ ಪಿಂಟೋ ಉಡುಪಿಯಲ್ಲಿ ಹೋಗಿ ಪ್ರಾಕ್ಟೀಸ್, ಶಿರ್ತಾಡಿಯಲ್ಲಿ ಅಲ್ಲ. ಅಂದ್ರೆ ಶಿರ್ತಾಡಿಯಲ್ಲಿ ಗ್ರಾಮದಲ್ಲಿ ಅಷ್ಟು ಒಗ್ಗಟ್ಟಿತ್ತು. ಎಷ್ಟೋ ಗ್ರಾಮಗಳಲ್ಲಿ ಅಲ್ಲಿಯ ಪಂಚಾಯತಿಗೆದಾರರು ಅಷ್ಟು ಒಳ್ಳೆಯವರಾಗಿದ್ರು. ಈಗಲೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಪಂಚಾಯತಿಗೆ ಇದಕ್ಕೆ ಪರಮ ಪರಿಹಾರ ನನ್ನ ಲೆಕ್ಕದಲ್ಲಿ. ನಾವು ತಕರಾರುಗಳನ್ನು ತುಂಬಾ ಆದಷ್ಟು ರಾಜಿಯಲ್ಲಿ ಮುಗಿಸ್ಕೊಳ್ಬೇಕು. ನಾವು ಈ ಒಂದು ಸಂವಾದವನ್ನು ಮುಗಿಸುವಂತ ಸಮಯ ಆಗಿದೆ. ವೀಕ್ಷಕರೇ, ಇಷ್ಟು ಹೊತ್ತು ಹಿರಿಯ ವಕೀಲರಾಗಿರುವಂಥ, 52 ವರ್ಷಗಳಿಂದ ವಕೀಲ ವೃತ್ತಿಯನ್ನು ಮಾಡಿಕೊಂಡು ಬಂದಿರುವಂಥ MK ವಿಜಯಕುಮಾರ್ ಅವರು, ಮಿಜಾರು ಕನಕಬೆಟ್ಟು ವಿಜಯಕುಮಾರ್ ಅವರು ನಮ್ಮ ಜೊತೆಗೆ ಈ ಒಂದು ಸಂವಾದದಲ್ಲಿ ಬಂದು ಭಾಗಿಯಾದದಕ್ಕೆ ನಾನು ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಹೇಳ್ತೇನೆ. ಅದೇ ಸರ್, ಜೊತೆಗೆ ಮತ್ತೊಮ್ಮೆ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರು ಆಯ್ಕೆ ಆದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ಸಂವಾದದಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ನಿಮಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಸರ್. ಕೃತಜ್ಞತೆಗಳು, ಅಭಿನಂದನೆಗಳು. ನನ್ನಿಂದ ಹೇಳಿದ ಮಾತಿನಲ್ಲಿ ಏನಾದರೂ ಒಳ್ಳೆಯ ವಿಷಯ ಇದ್ದರೆ ಅದನ್ನು ತಲೆಗೆ ತೆಗೆದುಕೊಂಡು ನಮ್ಮ ನಿಜ ಜೀವನದಲ್ಲಿ ಅದನ್ನು ಕೂಡ ಒಂದು ಅಳವಡಿಸಬೇಕಾಗಿ ನಾನು ಎಲ್ಲರಲ್ಲಿಯೂ ಕೂಡ ನಿವೇದಿಸಿಕೊಳ್ತೇನೆ. ಒಳ್ಳೆಯ ಮಾರ್ಗದರ್ಶಿ ಮಾತುಗಳನ್ನು ಮತ್ತು ಆದರ್ಶದ ಮಾತುಗಳನ್ನು ಹೇಳಿದಿರಿ ಸರ್. ಅದು ಕೇವಲ ನಾಗರಿಕರಿಗೆ ಮಾತ್ರ ಅಲ್ಲ, ವಕೀಲ ವೃತ್ತಿಯನ್ನು ಮಾಡುವವರಿಗೆ ಕೂಡ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದು ಈ ಒಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡು ಮತ್ತು ಅನೇಕ ವಿಚಾರಗಳನ್ನು, ಬಹುಮುಖ್ಯವಾಗಿ ವಕೀಲ ವೃತ್ತಿಗಾರಿಕೆಯ ವಿಚಾರವನ್ನು, ಜೊತೆಗೆ ಕಾನೂನಿನ ನೆಲೆಯಲ್ಲಿ ಆ ಮಹಿಳೆಗೆ ಇರುವಂಥ ಪರಿಹಾರದ ವಿಚಾರವನ್ನು ನೀವು ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಾನು ಮತ್ತೊಮ್ಮೆ V4 ಸ್ಟುಡಿಯೋದ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.